ನೋವಿನ ಜ್ವಾಲೆ ಪ್ರತೀಕಾರದ ಉರಿಯಾಗಿ ಮೆರೆಯುತ್ತಾ ಉಂಟು. ಅವನ ಮುಂಭಾಗಕ್ಕೆ ಧನುಸಿಗೆ ಬಾಣವನ್ನು ಜೋಡಿಸುತ್ತಾ ಮುಂಭಾಗದಲ್ಲಿ ಬರುವ ಪ್ರತಿಭಟನೆ ಬಗ್ಗೆ ನಿರೀಕ್ಷೆಯಿಂದ ಹೆಜ್ಜೆಯನ್ನು ಮುಂದಿಡುತ್ತಾ ಬರ್ತಾ ಇದೆಯಲ್ವಾ? ಅಶ್ವಮೇಧ ಗೊತ್ತಾಗಿ ತುಂಬಾ ಸಮಯ ಆಯ್ತು. ಆದ್ರೆ ನಮಗೆಲ್ಲ ಪ್ರಶ್ನೆ ಬರುವುದು, ಕೃಷ್ಣನ ಒಂದಿಗಿದ್ದು ನಿಮಗೆ ಬಂದಂತ ಬುದ್ಧಿಯ ದಾರಿದ್ರ್ಯವೇ? ಯಾರಾದ್ರೂ ಮರುಕ ಪಡಲೇಬೇಕು. ನಿಮ್ಮ ಮೇಲೆ ಅಭಿಮಾನ ಇದ್ದವರು ಶಂಕೆ ಪಡಬೇಕು. ಯಾಕೆ ಶಂಕೆ ಪಡಬೇಕು? ಯುದ್ಧಾರಂಭ ಆಗುವಾಗ ಹೇಳಿದ್ರಂತೆ ನಿಮ್ಮ ಅಣ್ಣ ಧರ್ಮಜ, ಯಾವ ಆಯುಧ ಇರ್ಲಿ, ಯಾವ ತ್ರಾಣ ಇರ್ಲಿ, ಯಾವ ಸೇನಾಬಲ ಇರ್ಲಿ, ನಾನು ಗೆಲ್ಲುವುದು ಸೇನಾಬಲದಿಂದ ಅಲ್ಲ, ಧರ್ಮವೇ ನನ್ನ ಬಲ. ಅದವನ ಸ್ಥಿರವಾದಂತ ಮನಸ್ಥಿತಿ. ಹೌದಾದ್ರೆ ಯಾವ ಕೌರವರು ಸಾಯಲಿ, ಯಾವ ದೊಡ್ಡಪ್ಪ ಸಾಯಲಿ, ಯಾವ ಚಿಕ್ಕಪ್ಪ ಸಾಯಲಿ, ಯಾವ ಅಜ್ಜ ಸಾಯಲಿ, ಯಾವ ಗುರು ಸಾಯಲಿ, ಅವರಲ್ಲಿ ಧರ್ಮ ಇಲ್ಲ, ಅಧರ್ಮ ಇದ್ದದ್ದು ಧರ್ಮದಿಂದಲೇ ಇವ ಕೊಂದಿದ್ದಾನೆ ಅಂತ ಅರ್ಥ. ಬೇಡ, ಗಾಂಡೀವ ಜಾರಿದಂತಹ ನಿನಗೆ ಹೇಳಿದನಂತೆ ಲೋಕದ ದೇವರು, ಕಾಲವೇ ಅವರನ್ನು ಕೊಂದಿದೆ. ನಿಮಿತ್ತ ಮಾತ್ರ ಭವ ಸವ್ಯ ಸಾಚಿ, ನೀನು ನಿಮಿತ್ತ ಮಾತ್ರ, ಮಾಡುವವ ಮಾಡಿಸುವವ ಎಲ್ಲ ನಾನೇ ಎನ್ನುವುದಾಗಿ ಹೇಳಿ ಅವನ ಕರ್ತೃತ್ವದಿಂದ ಮಾಡಿದಂತಹ ಕಾರ್ಯ ಶಂಕೆ ಮೂಡಿ ಬಂತಲ್ಲ. ಅಣ್ಣನಿಗೆ ಬಂತು. ಹರಿ ಅಭಿರಕ್ಷಿತರಾಗಿ ಕೂಡ ಶಂಕೆ ಬಂತಲ್ಲ. ಧರ್ಮದಿಂದಲೇ ಗೆದ್ದದ್ದು ಹೌದಾದ್ರೆ ನಾವು ಮಾಡಿದ್ದು ಸರಿಯೋ ತಪ್ಪು ಅಂತ ಶಂಕೆ ಬಂದ್ರೆ ಅವನಿಗೆ ಕೃಷ್ಣನ ಮೇಲೆ ಧೈರ್ಯ ಇಲ್ವೋ ಅಥವಾ ಧರ್ಮದ ಮೇಲೆ ಶ್ರದ್ಧೆ ಇಲ್ವೋ? ಯಾವುದರಲ್ಲಿ ಶಂಕೆ ಮೂಡಿದ್ದು ಅಂತ ಪ್ರಶ್ನೆ ಬರುವುದಿಲ್ವಾ? ಯಾರಿಗಾದ್ರೂ ಬರುವ ಪ್ರಶ್ನೆ. ಯಾಕೆ ಈ ಪ್ರಪಂಚದಲ್ಲಿ ಕೃಷ್ಣನನ್ನು ಅಘಟಿತ ಘಟನಾಪಟು ಎನ್ನುವುದಾಗಿ ಭಾವಿಸಿದ್ದು ನಾವು. ಅವ ಮಾತಾಡಿದ್ದಕ್ಕಿಂತ ಬೇರೆ ಪ್ರಮಾಣ ಪ್ರಪಂಚದಲ್ಲಿ ಬೇಡ. ಅದು ನಿಮಗೆ ಮೊದಲು ಗೊತ್ತಿರಬೇಕಿತ್ತು. ಪಾಂಡವರ ಹಿತಕ್ಕೆ ಬೇಕಾಗಿ ಬದುಕನ್ನು ಸವೆಸಿದವ, ಅವತಾರವನ್ನು ಗೈದವ ಅಂತಿರುವಾಗ ಕೃಷ್ಣನ ಮೇಲಿನ ನಂಬಿಕೆ ಹ್ರಾಸವಾಗಿ ಹೋಯ್ತಲ್ಲ. ನಿಮಗೆ ಒಂದು ಅಶ್ವಮೇಧ ಮಾಡಬೇಕು ಅಂತ ಖಂಡಿತಲ್ಲ, ಅಶ್ವಮೇಧಕ್ಕೆ ತೊಡಗಿಕೊಂಡಿರಲ್ಲ. ಪಾರ್ಥ, ಈ ಪ್ರಪಂಚದಲ್ಲಿ ಧಾರ್ಮಿಕತೆಯ ಮುಖವಾಡವನ್ನು ಹಾಕಿ ಸಂಪಾದನೆ ಮಾಡುವವರು ತುಂಬಾ ಮಂದಿ ಇದ್ದಾರೆ. ಅವರ ಸಾಲಿಗೆ ಪಾಂಡವರು ಸೇರಿ ಬಿಟ್ರಲ್ಲ, ಅದು ವಿಷಯ ಇರುವುದು. ಇಲ್ಲದೆ ಹೋದ್ರೆ ಮಾಡಬೇಕಾದ್ದನ್ನು ಮಾಡಿದ ಮೇಲೆ ಏನೋ ಶಂಕೆ ಬರುವುದು. ಕೌರವನನ್ನು ನಿಂದಿಸಿದನಂತೆ ಕೃಷ್ಣ, ನೀನು ಹಾಗೆ ಮಾಡಿದ್ದಿ, ನೀನು ಹೀಗೆ ಮಾಡಿದ್ದಿ. ತೊಡೆ ಮುರಿದ ಕೌರವ ಅದಕ್ಕೆ ಉತ್ತರ ಕೊಟ್ಟಂತೆ, ನನಗೆ ಏನೇನು ಬೇಸರ ಇಲ್ಲ, ಕ್ಷತ್ರಿಯನಾಗಿ ಬದುಕಿದ್ದೇನೆ, ಕ್ಷತ್ರಿಯನಾಗಿ ಛಲದಿಂದ ಮೆರೆದಿದ್ದೇನೆ, ಕ್ಷತ್ರಿಯನಾಗಿಯೇ ಸಾಯ್ತಾ ಇದ್ದೇನೆ, ನಾನು ಸಾಯುವುದರಲ್ಲಿ ನನಗೆ ತೃಪ್ತಿ ಉಂಟು ಅಂತ. ಕೌರವನ ಮಾತಿಗೆ ಅವ ಕೆಟ್ಟವನೇ ಆಗಿರಬಹುದು, ವೇದ ಪ್ರಮಾಣ ಉಂಟು. ಕ್ಷತ್ರಿಯನಾಗಿದ್ದುಕೊಂಡು ಶತ್ರುನಾಶ ಮಾಡುವಂತ ಕೃಷ್ಣ ನಿರ್ದೇಶನ ಮಾಡಿದ ಮೇಲೂ ಶತ್ರುನಾಶ ಮಾಡಿದ್ದು ಬಂಧು ಹತ್ಯೆ ಅಂತ ಭಾವಿಸುವ, ದೌಮ್ಯರಿಗೆಲ್ಲ ರಾಜಧರ್ಮವನ್ನು ಶಾಸ್ತ್ರವನ್ನು ಬೋಧಿಸುವ ಧರ್ಮರಾಯನ ಶಂಕೆಗೆ ವೇದ ಪ್ರಮಾಣ ಉಂಟೇನು? ಶಂಕೆ ಅಂತ ಹೇಳಿದ್ದು ಮಾತ್ರ ನಿಮಗೆ ಶಂಕೆ ಇರುವುದಲ್ಲ, ನಿಮಗೆ ಹತ್ತಿನಾವತಿಯ ಭಂಡಾರ ತುಂಬಿಸಲಿಕ್ಕೆ ಬೇರೆ ಯಾವುದು ದಾರಿ ಇಲ್ಲ. ಅದಕ್ಕೆ ಬೇಕಾಗಿ ಅರ್ಥಗಳ ಆಸೆಯಿಂದ ಸಂಪಾದನೆ ಮಾಡುವ ಸಂಚಿನಿಂದ ಧಾರ್ಮಿಕತೆಯ ಮುಖವಾಡ ಹಾಕುವಷ್ಟು ಒಂದು ಬಡತನ ಬಂದು ಹೋಯ್ತಲ್ಲ ನಿಮಗೆ. ಸಂಪಾದನೆಗಾದ್ರೂ ಧರ್ಮ ಬೇಕು.
ಸಂಗರದ ಕಣದಲ್ಲಿ ಪರಸ್ಪರರು ಮುಖಾಮುಖಿಗಳಾದ ಕಾಲದಲ್ಲಿ ಸಂಘರ್ಷಕ್ಕೆ ಕಾರಣವಾಗುವಂತಹ ವಿಚಾರದಲ್ಲಿ ವಿವಾದಗಳು ಹುಟ್ಟಿಕೊಳ್ಳುವುದು ಸಹಜವೇ. ಹೌದೌದು. ಅದರ ಅರ್ಥ ಪಾಂಡವರ ಜೀವನವನ್ನು ಅರಿತುಕೊಳ್ಳುವಲ್ಲಿ ನೀನು ಅಸಮರ್ಥನಿದ್ದಿ ಅಂತ ನಾ ಭಾವಿಸುವುದಿಲ್ಲ. ಒಂದು ಹಂತದ ಅಭಿಮಾನ ಇರಿಸಿಕೊಂಡ ಕಾರಣವೇ ಈ ಜಿಜ್ಞಾಸೆ ಮೂಡಿದ್ದು. ಮತ್ತೆ ಯಾಕೆ ಅಭಿಮಾನ ಹೊರಟು ಹೋಯಿತು? ಅಭಿಮಾನ ಹೊರಟು ಹೋದದ್ದಕ್ಕೆ ಕಾರಣ ನಿಮ್ಮ ನಡೆ. ಅಶ್ವಮೇಧ ನಾವು ಕೈಗೊಂಡ ಮೇಲೆ ಅಭಿಮಾನ ಹೊರಟು ಹೋದದ್ದೋ ಅಥವಾ ಕುದುರೆ ನಿನ್ನ ಊರಿಗೆ ಬಂದ ಮೇಲೆ ಹೊರಟು ಹೋದದ್ದೋ? ಈ ಪ್ರಶ್ನೆ ಮೊದಲೇ ಇತ್ತು ಅಲ್ವಾ? ಕೆಲವೊಮ್ಮೆ ಶ್ರದ್ಧೆ ಯಾರಲ್ಲಿ ಇರ್ತದೋ ಅವರಲ್ಲಿ ಪ್ರಶ್ನೆ ಕೇಳುವುದು ಬೇಡ ಅಂತ ಕಾಣ್ತದೆ. ಆದ್ರೆ ಪ್ರಶ್ನಾರ್ಹ ನೀನು ಎನ್ನುವುದು ಮತ್ತೆ ಮತ್ತೆ ನನಗೆ ಗೊತ್ತಾಗ್ಲಿಕ್ಕೆ ಹೊರಟಿತ್ತು. ಹೇಗದು? ನಿಮಗೆ ಕೊಲ್ಲಬೇಕಾದವರನ್ನು ಕೊಲ್ಲುವಲ್ಲಿ ಕಾರುಣ್ಯ ಕಾಣ್ತದೆ, ಕಾರುಣ್ಯ ತೋರಿಸಬೇಕಾದವರನ್ನು ಕೊಲ್ಲುವಲ್ಲಿ ಹಿಂದೆ ಮುಂದೆ ನೋಡುವುದಿಲ್ಲ ನೀವು. ಮತ್ತೇನು ಪ್ರಶ್ನೆ ಮಾಡಿದೆ ನಿಮ್ಮನ್ನು? ಕ್ಷಾತ್ರ ಪಂಥವನ್ನು ಒಂದು ವಿಧದಿಂದ ನೈಷ್ಠೂರ್ಯ ಕರ್ಮ ಅನ್ನುವುದನ್ನು ಶಾಸ್ತ್ರಾದಿಗಳು ಸಾರಿತು. ಹಾಗೆಂದು ಅದರರ್ಥ ಪ್ರಪಂಚದಲ್ಲಿ ಕ್ಷತ್ರಿಯರೇ ಹುಟ್ಟಿಕೊಳ್ಳುವುದಕ್ಕಿಲ್ಲ ಅಂತ ಅಲ್ಲ, ಅಥವಾ ಅಧಿಕಾರವನ್ನು ಮುನ್ನಡೆಸುವುದಕ್ಕೆ ಅವರು ಮುಂದಾಗುವುದಕ್ಕಿಲ್ಲ ಅಂತಲೂ ಅಲ್ಲ. ದಂಡಧರತ್ವವನ್ನು ಹೊಂದಿದಂತಹ ಒಬ್ಬಾತ ನೃಪತಿ ಕ್ಷತ್ರ ಕುಲೋತ್ಪನ್ನ ತನ್ನದ್ದಾದಂತಹ ಶಾಸನವನ್ನು ಅವಿಚ್ಛಿನ್ನವಾಗಿ ಮುಂದಕ್ಕೆ ಸಾಗಿಸುವಂತಹ ಕಾಲದಲ್ಲಿ ಅಂತಹ ಅಪರಾಧಗಳು ಪ್ರಮಾದಗಳು ಅವನಿಂದ ಘಟಿಸಿ ಹೋಗುವಂತಹ ಸನ್ನಿವೇಶಗಳು ಒದಗಿ ಬರ್ತದೆ. ಸರಿ. ಮಹಾತ್ಮರನ್ನಿಸಿಕೊಂಡವರಿಗೆ ಪ್ರಪಂಚದಲ್ಲಿ ಅನುಮಾನ ಹುಟ್ಟುವುದು, ಅಜ್ಞಾನಿಗಳಿಗೆಲ್ಲ ಜಿಜ್ಞಾಸೆ ಮೂಡುವುದು, ಸ್ವಲ್ಪ ಲೋಕದ ಕುರಿತಾದ ಜ್ಞಾನ ಇದ್ದವರಿಗೆ ಜಿಜ್ಞಾಸೆ ಮೂಡುವುದು. ಮಾಡುವುದು ಸರಿಯೋ ಅಥವಾ ಮಾಡಿದ್ದು ಸರಿಯೋ ಇದರ ಕುರಿತಾದಂತಹ ವಿವೇಚನೆ ಒಬ್ಬ ವ್ಯಕ್ತಿಯಲ್ಲಿ ಸಾರ್ವಕಾಲಿಕವಾಗಿ ಬೇಕಾಗುತ್ತದೆ. ಅಲ್ಲದೆ ಹೋದರೆ ಜೀವನದಲ್ಲಿ ಸಿಂಹಾವಲೋಕನ ಅನ್ನುವಂತಹ ಪದವೇ ಬಿದ್ದು ಹೋದೀತು. ಅದು ಯಾಕೆ ಬೇಕು ಹೇಳು? ನಡೆದು ಬಂದ ದಾರಿಯ ಕುರಿತಾಗಿ ಗಮನ ಇಲ್ಲದೆ ಬದುಕಬೇಕು ಅಂತ ಅರ್ಥ ಅಲ್ಲ. ತಿರುಗಿ ಒಮ್ಮೆ ನೋಡಬೇಕಾಗ್ತದೆ. ಊರಿಗೆ ಹೆಜ್ಜೆ ಊರಿಕೊಂಡು ಬಂದಂತಹ ಪಥದಲ್ಲಿ ನಾನು ಸಾಧಿಸಿದಂತಹ ವಿಜಯವೇ ಇರಬಹುದು, ಆದರೂ ಸಾಧಿಸಿದಂತಹ ಪರಿಕ್ರಮದಿಂದ ಒದಗಬಹುದಾದಂತಹ ಪರಿಣಾಮಕ್ಕೆ ತಾನೂ ಹೊಣೆ. ನಿಮಿತ್ತ ಮಾತ್ರ ಭವೇತ್. ಕೃಷ್ಣಸ್ವಾಮಿ ನಮ್ಮನ್ನು ಎಚ್ಚರಿಸಿ ಮಹಾಸಂಗ್ರಾಮ ಕುರುಕ್ಷೇತ್ರ ರಣಧಾರುಣಿಗೆ ಮುಂದಾಗುವಂತೆ ನನಗೊಂದು ಕರ್ತೃತ್ವವನ್ನು ಒದಗಿಸಿಕೊಟ್ಟ. ಕೇವಲ ನಿಮಿತ್ತ ಮಾತ್ರನಾಗಿ ಮಾತ್ರ ಕರ್ತವ್ಯ ಕರ್ಮವನ್ನು ಎಸಗಬೇಕಾದವನು ನಾನು ಅನ್ನುವುದನ್ನು ನಮ್ಮ ಎಚ್ಚರಿಸಿದ. ಈಗ ನಿಮಿತ್ತ ಮಾತ್ರಕ್ಕಾದ್ರೂ ನಾನೇ ಯಾಕೆ ಬೇಕು? ಬೇಕಲ್ಲ. ಸಂಕಲ್ಪ ಮಾತ್ರದಿಂದಲೇ ಸಕಲವನ್ನು ಸಾಧಿಸಬಲ್ಲಂತಹ ಸರ್ವಶಕ್ತನಾದ ಭಗವಂತನಿಗಾದರೂ ಪ್ರಪಂಚ ವ್ಯವಹಾರವನ್ನು ಕೈಗೊಳ್ಳುವಲ್ಲಿ ಪಾಂಡವರನ್ನೇ ಕೈಯಾಯುಧವನ್ನಾಗಿಸಿಕೊಂಡು ಒಂದು ಕರ್ತವ್ಯವನ್ನು ಎಸಗುವಂತಹ ನಿರ್ಣಯಕವ ಬರ್ತಾನೆ ಅಂತಾದ್ರೆ ನಿಮಿತ್ತವಾಗಿ ಆದ್ರೂ ನಮಗೊಂದು ಪಾತ್ರತ್ವ ಸಿದ್ಧಿಯಾಗಿದೆ ಅಂತ ಅರ್ಥ. ಪಾತ್ರತ್ವವನ್ನು ನಾವು ಒಪ್ಪುತ್ತೇವೋ ಆ ಪಾತ್ರತ್ವದ ಮೂಲಕವಾಗಿ ಬರಬಹುದಾದ ಒಳಿತು ಕೆಡುಕು ಎರಡೂ ನಮ್ಮ ಹೆಗಲಿಗೆ ನಾವು ಸ್ವೀಕರಿಸಲೇಬೇಕಾಗುತ್ತದೆ. ಇಲ್ಲ ಅನ್ನುವುದಕ್ಕಾಗುವುದಿಲ್ಲ. ಲೋಕದಲ್ಲಿ ಬದ್ಧತೆ ಇದ್ದಂತಹ ಯಾವನೇ ಒಬ್ಬ ವ್ಯಕ್ತಿ ತಾನು ಕೈಗೊಂಡಂತಹ ಕರ್ಮಕ್ಕನುಗುಣವಾದ ಫಲವನ್ನು ಒಪ್ಪುವುದು ಹೌದಾದರೆ ಬಂಧು ಹತ್ಯಾ ದೋಷ, ಗುರುಜನರನ್ನು ಕೊಂದದ್ದು, ಹಿರಿಯರನ್ನು ಕೊಂದದ್ದು, ಈ ತರನಾದಂತಹ ಒಂದು ಶಂಕೆ ಆವರಿಸುವುದು ಅಶಕ್ಯವಾದದ್ದಲ್ಲ. ಸಜ್ಜನರಾದವರಿಗೆ ಆ ದೋಷ ಕಾಡಿಯೇ ಕಾಡ್ತದೆ. ಆದ್ದರಿಂದಲೇ ಧರ್ಮಾತ್ಮನಾದಂತಹ ನಮ್ಮಣ್ಣನಿಗೆ ಅಂತಹ ಒಂದು ಜಿಜ್ಞಾಸೆ ಒಡಮೂಡಿದ್ದು. ಭಗವಾನ್ ಬಾದರಾಯಣರಲ್ಲಿ ತನ್ನದ್ದಾದಂತಹ ಮನಸ್ಸಿನ ಇಂಗಿತವನ್ನು ಹೇಳಿ ತನಗೆ ಸಾಮ್ರಾಜ್ಯವೇ ಬೇಡ. ಯಾಕೆ? ಬಂಧುಗಳನ್ನು ಕೊಂದ ದೋಷದಿಂದ ಒದಗಿ ಬರಬಹುದಾದಂತಹ ಸಿಂಹಾಸನವಾದ್ದರಿಂದ ನಾನು ಅದನ್ನು ಇರುವುದಿಲ್ಲ. ಆ ಕಾಲಕ್ಕೆ ಬಾದರಾಯಣರು ಹೇಳಿದರು, ನೀನು ಕಾಡಿಗೆ ಹೋದ್ರು ಪಾತಕ ಉಂಟು ಅಂತ ಭಾವಿಸಿದ ನಿನಗೆ ಪಾತಕ ಬಿಟ್ಟು ಹೋಗುತ್ತದ? ಸಿಂಹಾಸನ ಬೇಡ ಅಂತ ನೀನು ಬಿಡಬಹುದು. ಬಂಧುಗಳನ್ನು ಕೊಂದದ್ದರಿಂದ ಪಾತಕ ಉಂಟು ಅನ್ನುವುದು ನಿನ್ನ ಸಂಕಲ್ಪ. ಆದರೆ ಕಾಡಿಗೆ ಹೋದ್ರೂ ನಿನಗೆ ಪಾತಕ ಬಿಟ್ಟು ಹೋಗ್ತದೆ, ಅದು ಅನುಸರಿಸಿಯೇ ಬರ್ತದೆ. ಹಾಗಿದ್ರೆ ಅದಕ್ಕೆ ಪರಿಹಾರವನ್ನು ಮಾಡಬೇಕಾಗುವುದೇ ಮುಖ್ಯ. ಏನು ಕೇಳಿದರೆ ಅಶ್ವಮೇಧಾದಿ ಮಹಾಕರ್ತವನ್ನು ಎಸಗು. ಆ ಮೂಲಕವಾಗಿ ನಿನಗೊದಗಿದಂತಹ ಶಂಕೆಯನ್ನು ನಿವಾರಿಸಿಕೊಳ್ಳುವುದಕ್ಕೊಂದು ಸಾಧನವಾಗ್ತದೆ, ಅವಕಾಶವಾಗುತ್ತದೆ. ಆಗ ನಮ್ಮಣ್ಣ ಹೇಳಿದ, ಅಶ್ವಮೇಧವನ್ನು ಕೈಗೊಳ್ಳಬೇಕು ಅಂತಾದರೆ ಸಂಪತ್ತಿನ ಕೊರತೆ ಉಂಟು. ಯಾಕೆ? ಈಗಾಗಲೇ ಸುಯೋಧನದಾದಂತಹ ಅಧಿಕಾರದ ಅವಧಿಯಲ್ಲಿ ಇನ್ನು ಮುಂದಕ್ಕೆ ಒದಗಿಸಿಕೊಡಬೇಕಾದಂತಹ ದ್ರವ್ಯವನ್ನು ಮೊದಲೇ ಅವ ಪ್ರಜೆಗಳಿಂದ ಕಪ್ಪವಾಗಿ ಸ್ವೀಕರಿಸಿ ಆಗಿದೆ. ಸರಿ. ಆದ್ದರಿಂದಲೇ ಭಂಡಾರ ಬರಿದಾಗಿ ಹೋಗಿದೆ. ಅಂತಹ ಮಹಾಕೃತವನ್ನು ಸಾಧಿಸುವುದಕ್ಕೆ ಹೇಗೆ ಸಾಧ್ಯ ಆಗುತ್ತದೆ? ಅದಕ್ಕೆ ಅವರೇ ದಾರಿ ತೋರಿಸಿದರು. ಮಹಾಕೃತವನ್ನು ಸಾಧಿಸುವುದಕ್ಕೆ ಮರುತ್ತರಾಯನ ಯಾಗದಲ್ಲಿ ಬ್ರಾಹ್ಮಣರು ಕೊಂಡೊಯ್ಯುವುದಕ್ಕಾಗದೆ ಬಿಟ್ಟಂತಹ ಸಂಪತ್ತು ಹಿಮೋತ್ಪರ್ವತ ತಪ್ಪಲಿನಲ್ಲಿದೆ, ಅದನ್ನು ತಂದು ಮಾಡಬಹುದು ಅಂತ ಆ ದೃಷ್ಟಿಯಿಂದ ನಾವು ಅದನ್ನು ಸಂಗ್ರಹಿಸಿ ಅಶ್ವಮೇಧವನ್ನು ಪ್ರಾರಂಭಿಸಿದೆವು. ದ್ರವ್ಯಾಪೇಕ್ಷೆಗಾಗಿಯೇ ಮಾಡಿದೆವು. ಕೃಷ್ಣಾನುಗ್ರಹ ಇದ್ದ ನಮಗೆ ಪಾತಕವೇ ಇಲ್ಲ. ಕೃಷ್ಣಾನುಗ್ರಹವನ್ನು ಹೊಂದಿದವರಿಗೆ ಅಶ್ವಮೇಧಾದಿಗಳನ್ನು ಎಸಗಬೇಕಾದಂತಹ ಅವಶ್ಯಕತೆ ಇಲ್ಲ ಅನ್ನುವುದನ್ನು ನೀನು ಆಳ್ತಿ. ಹೌದು.
ಕೃಷ್ಣನ ಪಾರಮ್ಯವನ್ನು ನೀನು ಒಪ್ಪಿದರೆ ಅವನನ್ನು ಲಕ್ಷ್ಮೀಪತಿ ಅಂತಲೂ ಒಪ್ಪಬೇಕೋ ಬೇಡೋ? ಹೌದು. ಮತ್ತೆ ಲಕ್ಷ್ಮೀಪತಿ ಅನುಗ್ರಹ ಇರುವಾಗ ನಮಗೆ ದ್ರವ್ಯದ ಕೊರತೆ ಅಂತ ಅವನ ಇದ್ದಾನಲ್ಲ ಮನೆಯಲ್ಲಿ, ಅದೇ ಸಾಕಲ್ಲ. ಹಾಗಿದ್ರೆ ಹೇಗೆ ಒಬ್ಬ ಮನುಷ್ಯ ಮಾತ್ರನಾಗಿ ಈ ಪ್ರಪಂಚದಲ್ಲಿ ಕರ್ತವ್ಯಕ್ಕೆ ಪ್ರಾರಂಭಿಸಿದ ಮೇಲೆ ಎಸಗಬೇಕಾದಂತಹ ಯತ್ನದಲ್ಲಿ ಅವ ಮುಂದಾಗಲೇ ಬೇಕಾಗ್ತದೆ. ಅದಕ್ಕೆ ದೈವಾನುಗ್ರಹ ತಾನಾಗಿ ಒದಗಬೇಕಾಗ್ತದೆ. ಯಾಕೆ ಕೃಷ್ಣಾನುಗ್ರಹ ನಮ್ಮ ಮೇಲೆ ಪರಿಪೂರ್ಣವಾಗಿ ಬಂದಿದೆ. ಇಂತಹ ಒಂದು ಧಾರ್ಮಿಕವಾದ ಜಿಜ್ಞಾಸೆಯನ್ನು ತನ್ನದ್ದಾದಂತಹ ಕರ್ಮದಲ್ಲಿ ಸಾರ್ವಕಾಲಿಕವಾಗಿ ಉಳಿಸಿಕೊಂಡವನಾದ್ದರಿಂದಲೇ ನಮ್ಮ ಕುರಿತಾಗಿ ಕೃಷ್ಣಾನುಗ್ರಹವು ಬಂದಿದೆ. ಪ್ರಪಂಚದಲ್ಲಿ ಮಹಾತ್ಮರ ನಡೆ ಅನ್ನುವುದು ನಮಗೆ ಆದರ್ಶವಾಗುತ್ತದೆ. ನಾವೇನು ಪ್ರಥಮ ಅಲ್ಲ. ಅನೇಕ ಸಜ್ಜನರುಗಳು ಲೋಕಾದರ್ಶಪ್ರಾಯರಾದವರು ಅಲ್ಲದೇ ಇದ್ದ ಕೆಲಸವನ್ನು ಮಾಡಿದ್ದಾರೆ ಅಂತ ಅರ್ಥ ಅಲ್ಲ. ಒಂದು ವೇಳೆ ಸಂಭವಿಸಿದಂತಹ ಕಾರ್ಯದಲ್ಲಿ ಆಗಿ ಹೋದಂತಹ ಅನಾಹುತಕ್ಕಾಗಿ ಪ್ರಾಯಶ್ಚಿತ್ತಕ್ಕಾಗಿ ಮುಂದಾದದ್ದಕ್ಕೆ ನಮಗೆ ಉದಾಹರಣೆ ಸಿಗ್ತದೆ. ಸಂದತ್ರೇತೆಯಲ್ಲಿ ಲೋಕರಕ್ಷಕನಾದಂತಹ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಅಶ್ವಮೇಧವನ್ನು ಕೈಗೊಂಡ ರಾವಣಾದಿಗಳನ್ನು ಕೊಂದಂತಹ ದೋಷ ಪರಿಹಾರಕ್ಕೆ, ನಿಜವಾಗಿ ರಾವಣಾದಿಗಳನ್ನು ಕೊಂದರೆ ದೋಷವೇ ಇಲ್ಲ, ಲೋಕಕಂಟಕನಾದಂತಹ ಅವನನ್ನು ಕೊಂದದ್ದರಿಂದ ಲೋಕಹಿತವನ್ನು ಸಾಧಿಸಿದ ಪುಣ್ಯವೇ ಬರಬೇಕು. ಆದರೂ ಹುಟ್ಟಿನಿಂದ ಅವ ಬ್ರಾಹ್ಮಣ, ಈ ಕಾರಣದಿಂದ ಬ್ರಹ್ಮಹತ್ಯೆಯ ದೋಷವನ್ನು ಆವರಿಸ್ತದೆ ಅನ್ನುವಂತಹ ಶಂಕೆ ಅವನಿಗೆ ಬಂದೊದಗಿತ್ತು. ಅದಕ್ಕಿಂತಲೂ ಪೂರ್ವದಲ್ಲಿ ವಿಶ್ವಾಮಿತ್ರರ ಯಾಗ ಸಂರಕ್ಷಣೆಗಾಗಿ ಹೋದಂತಹ ಶ್ರೀರಾಮಚಂದ್ರಮ ತಾಟಕೆಯ ವಧೆಯನ್ನು ಮಾಡುವುದಕ್ಕೆ ಸೂಚನೆಯನ್ನು ಕೊಟ್ಟಂತಹ ಕಾಲಕ್ಕೆ ವಿಶ್ವಾಮಿತ್ರರನ್ನೇ ಪ್ರಶ್ನಿಸಿದನಂತೆ, ಸ್ತ್ರೀವಧೆ ಮಾಡಬಹುದು, ಮಾಡುವುದಕ್ಕೆ ಸಾಧ್ಯವಾಗುತ್ತದೋ? ಆ ಕಾಲಕ್ಕೆ ವಿಶ್ವಾಮಿತ್ರರೇ ಒಂದು ಅಪ್ಪಣೆ ಕೊಡಿಸಿದರು. ಏನು? ಒಬ್ಬ ದಂಡದ ಅಧಿಕಾರಿಯನ್ನು ಇಸಿಕೊಂಡವ ಮಾಡಬಾರದ ಕೆಲಸವನ್ನಾದರೂ ಒಂದೊಂದು ಸಲ ಮಾಡಬೇಕಾಗ್ತದೆ ಲೋಕಹಿತವನ್ನು ಸಾಧಿಸುವುದಕ್ಕಾಗಿ. ಆಮೇಲೆ ಅದಕ್ಕೆ ಪ್ರಾಯಶ್ಚಿತ್ತ ಕರ್ಮವನ್ನು ಹೊಸ ವ್ಯಕ್ತಿ ಆದವ ಮಾಡಿಕೊಳ್ಳಬೇಕು. ರಾವಣಾದಿಗಳು ಹುಟ್ಟಿನಿಂದ ಬ್ರಾಹ್ಮಣರು ಅನ್ನುವಂತಹ ಕಾರಣಕ್ಕೆ ಬೇಕಾಗಿ ಶ್ರೀರಾಮಚಂದ್ರಮ ಅಶ್ವಮೇಧವನ್ನು ಕೈಗೊಳ್ಳುತ್ತಾನೆ. ಇದು ಲೋಕಕ್ಕೆ ಆದರ್ಶಪ್ರಾಯವಾದದ್ದು. ಇವರು ಕೇವಲ ಹುಟ್ಟಿನಿಂದ ಮಾತ್ರ ವರ್ಚಸ್ಸನ್ನು ಹೊಂದಿದವರಲ್ಲ. ಪರಮ ಭಾಗವತೋತ್ತಮರಾದಂತಹ ಅಜ್ಜ ಭೀಷ್ಮಾಚಾರ್ಯರು, ಬ್ರಾಹ್ಮಣೋತ್ತಮರಾದಂತಹ ದ್ರೋಣಾಚಾರ್ಯರು, ಇನ್ನು ನಮ್ಮ ಬಂಧು ಬಾಂಧವರುಗಳು ಅನೇಕರು, ಅವರುಗಳನ್ನೆಲ್ಲ ಸಂಹರಿಸಿದಂತಹ ದೋಷ ನಮಗೆ ಒಳಗಾಗುತ್ತದೆ ಅನ್ನುವಂತಹ ಭಾವ ಒಬ್ಬ ಧರ್ಮಾತ್ಮನನ್ನಿಸಿಕೊಂಡವನಿಗೆ ಬಾರದೇ ಇದ್ರೆ ಅಪರಾಧ, ಬಂದ್ರೆ ಅಪರಾಧ ಅಲ್ಲ. ಅದಕ್ಕೆ ಪರಿಹಾರಕ್ಕಾಗಿ ಅಶ್ವಮೇಧವನ್ನು ಕೈಗೊಳ್ಳಬೇಕಾಗಿ ಬಂತು. ಇನ್ನು ದ್ರವ್ಯಾಪೇಕ್ಷೆ, ಬಹುಶಃ ನಿನ್ನ ಬದುಕಿನಲ್ಲಿ ನೀನು ಒಂದು ಅಶ್ವಮೇಧವು ಮಾಡಲಿಲ್ಲ ಕಾಣುತ್ತದೆ. ಮಾಡುವಂತಹ ಸನ್ನಿವೇಶ ಬರಲಿಲ್ಲ ಅಲ್ಲ. ಅಶ್ವಮೇಧ ಮಾಡಬೇಕು ಅಂತಾದ್ರೆ ದೋಷ ಪರಿಹಾರಕ್ಕೆ ಅಂತಲೇ ಅರ್ಥ ಅಲ್ಲ, ಬೇರೆ ಕಾರಣಗಳಿಗೂ ಮಾಡುವುದಕ್ಕಾಗ್ತದೆ. ಏನಾದ್ರೂ ನಿಮಿತ್ತ ಬೇಕಲ್ಲ, ಅದಿಲ್ಲ. ಪುಣ್ಯ ಸಂಪಾದನೆಗಾಗಿ ಆದ್ರೂ ಮಾಡುವುದಕ್ಕೆ. ಅಶ್ವಮೇಧವನ್ನು ಕೈಗೊಂಡವನು ನಿನ್ನ ಹುದಾದರೆ ನಿನ್ನ ಈ ವಾಕ್ಯವೇ ಹುಟ್ಟಿಕೊಳ್ಳುತ್ತಿರಲಿಲ್ಲ. ಯಾಕೆ? ದ್ರವ್ಯ ಸಂಪಾದನೆಗೆ ಅಶ್ವಮೇಧ ಆಗುತ್ತದೆ. ಏನಾಗದೆ? ಅಶ್ವಮೇಧದಲ್ಲಿ ಸಂಪಾದಿಸಿದಂತಹ ದ್ರವ್ಯವನ್ನು ಏನು ರಾಜನ ಭಂಡಾರದಲ್ಲಿ ತುಂಬಿಸಿಟ್ಟುಕೊಳ್ಳುವುದಕ್ಕೆ ಇರುವುದಾ? ಆಗುದಿಲ್ವಾ? ಆಗುವುದಲ್ಲ. ಯಾಕೆ? ಬಂದಂತಹ ಬ್ರಾಹ್ಮಣೋತ್ತಮರಿಗೆ ಶ್ರೋತ್ರಿಯರನ್ನಿಸಿಕೊಂಡವರಿಗೆ ಎಷ್ಟು ವಿಧದಿಂದ ದಾನ ಧರ್ಮಾದಿಗಳನ್ನೆಸಗಿ ಗಳಿಸಿದಂತಹ ಸಂಪದವೆಲ್ಲವನ್ನು ಆ ಅಶ್ವಮೇಧದ ಪೂರ್ಣಾಹುತಿಯ ಕಾಲಕ್ಕಾಗುಗಳು ವಿನಿಯೋಗ ಮಾಡತಕ್ಕದ್ದು. ಅರ್ಥಗಳ ಆಸೆ ಅಂತ ಎಲ್ಲಿಯವರೆಗೆ ಹೇಳಿದ್ರೆ ಯಾಗದ ಯಾಜಮಾನ್ಯವನ್ನು ಹೊಂದಿದ ಒಬ್ಬಾತ ಯಜಮಾನನ ಪತ್ನಿಯನ್ನು ಆಚಾರ್ಯರಿಗೆ ದಾನವಾಗಿ ಕೊಡಬೇಕು. ಮತ್ತೆ ಪ್ರತ್ಯಾಮ್ನಾಯ ಕೊಟ್ಟು ಮತ್ತೆ ತೆಗೆದುಕೊಳ್ಳಬೇಕು. ಪ್ರತ್ಯಾಮ್ನಾಯ ಕೊಟ್ಟು ತೆಗೆದುಕೊಳ್ಳೋದು ಆಮೇಲಿನ ಪ್ರಶ್ನೆ. ಹಾಗಿದ್ರೆ ಅದರ ಅರ್ಥ ಏನು? ಸರ್ವ ಸಮರ್ಪಣಾ ಭಾವದಿಂದ ತನ್ನದೆಲ್ಲವನ್ನು ಪರರಿಗೆ ಒಪ್ಪಿಸಿಕೊಡುವಂತಹ ಒಂದು ಯಾಗಕ್ಕೆ ಅಶ್ವಮೇಧ ಅಂತ ಹೆಸರು. ಅಂತಹದರಲ್ಲಿ ಗಳಿಸಿದಂತಹ ದ್ರವ್ಯ ನಮಗೆ ನಾಳೆಗೆ ವಿನಿಯೋಗ ಆಗ್ತದೆ, ನಮ್ಮ ಗದ್ದೆಯಲ್ಲಿ ಹೆಚ್ಚು ಬೆಳೆ ತೆಗೆಯುವುದಕ್ಕೆ ಅದನ್ನು ವಿನಿಯೋಗ ಮಾಡುವುದಕ್ಕಾಗ್ತದೆ ಅಂತ ಭಾವಿಸುವುದಕ್ಕಿಲ್ಲ. ಸದ್ವಿನಿಯೋಗ ಯಾಗದ ಮೂಲಕವಾಗಿ ಆಗುತ್ತದೆ. ಒಬ್ಬ ಅರಸೊತ್ತಿಗೆಯನ್ನು ಹೊಂದಿದಂತಹ ವ್ಯಕ್ತಿ ಇಂತಹ ಮಹತ್ ಕಾರ್ಯವನ್ನು ಮಾಡುವುದರಿಂದ ಊರಿನ ಕ್ಷೇಮವನ್ನು ಸಾಧಿಸಿದ ಹಾಗಾಗ್ತದೆ. ಒಂದು ಮನೆ ಅಂಗಳದಲ್ಲಿ ಹೋಮ ಹಾಕಿ ಹೊಗೆ ಎದ್ರೆ ಅವನ ಮನೆ ಅಂಗಳಕ್ಕೆ ಮಾತ್ರ ಮಳೆ ಬರುವುದಲ್ಲ, ಪ್ರಪಂಚ ಕ್ಷೇಮವನ್ನು ಅದು ಸಾಧಿಸಿಕೊಡುತ್ತದೆ. ಭೂಲೋಕದಲ್ಲಿ ಚಕ್ರವರ್ತಿಯ ಸ್ಥಾನವನ್ನು ಅಲಂಕರಿಸಿದ ಒಬ್ಬ ಧರ್ಮಜ ಅಶ್ವಮೇಧವನ್ನು ಕೈಗೊಳ್ಳುವುದರ ಮೂಲಕವಾಗಿ ಆ ಮೂಲಕ ಪ್ರಪಂಚದ ಕ್ಷೇಮವನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುತ್ತದೆ. ಇದು ವಿಶಾಲವಾದಂತಹ ಅರ್ಥ. ಆದ್ದರಿಂದಲೇ ಬಾದರಾಯಣರಂತವರು ಅದನ್ನು ಸಮ್ಮತಿಸಿದರು. ಕೃಷ್ಣನು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟ. ಈಗ ನೀನು ಹೇಳಿದ ಹಾಗೆ ಇದರ ಅವಶ್ಯಕತೆಯೇ ಇಲ್ಲ ಅಂತಾದರೆ ಕೃಷ್ಣನಾದರೂ ಯಾಕೆ ನಮಗೆ ಪ್ರೋತ್ಸಾಹ ನೀಡುತ್ತಾನೆ? ನೀವು ಅಶ್ವಮೇಧ ಮಾಡ್ತೀರಾ, ನನ್ನಲ್ಲಿ ವಿಶ್ವಾಸ ಇಲ್ವಾ, ನಾನು ನಿಮ್ಮೊಟ್ಟಿಗಿಲ್ಲ ಅಂತ ಹೊರಟೋಗ್ಲಿಲ್ಲಲ್ಲ, ನಮ್ಮೊಟ್ಟಿಗೆ ಇದ್ದಾನೆ ಅಂತ ಅದರ ಅರ್ಥ ಏನು? ದೇವರು ಒಪ್ಪಿದ, ಋಷಿಮುನಿಗಳು ಒಪ್ಪಿದ, ಸಜ್ಜನರು ಸಮ್ಮತಿಸಿದ ವಿಧಾನದಿಂದಲೇ ಪಾಂಡವರು ಇಂದಿಗೂ ಬದುಕುತ್ತಾ ಇದ್ದಾರೆ. ನೀನು ಯಾವ ಶಂಕೆಗೂ ಒಳಗಾಗಬೇಕಾದದ್ದಿಲ್ಲ. ಯುದ್ಧದಲ್ಲಿ ಸಾವು ನೋವುಗಳು ಬರ್ತದೆ. ಯಾಕೆಂದ್ರೆ ಕ್ಷಾತ್ರ ಪಂಥಾನುಸಾರವಾಗಿ ಹೋರಾಟವನ್ನು ಮಾಡುವಾಗ ಯಾವನ ಆಯುಷ್ಯವನ್ನು ಯಾರಿಗೂ ಅಳೆಯುವುದಕ್ಕಾಗುವುದಿಲ್ಲ. ಆದ್ದರಿಂದಲೇ ಯುದ್ಧದಲ್ಲಿ ಸತ್ತು ಹೋಗಿದ್ದಾರೆ ಎದುರಿಸಿ ನಿಂತದ್ದಕ್ಕೆ ಅನ್ನುವ ಕಾರಣದಿಂದ
ಆಗಿ ಹೋದಂತಹ ಒಂದು ಪ್ರಮಾದಕ್ಕಾದರೂ ಹಾ. ಪರಿತಾಪವನ್ನು ಪಡುವುದು ಹಾ. ಸಜ್ಜನರ ಸಲ್ಲಕ್ಷಣ ಆಗಿರುತ್ತದೆ. ಅದಕ್ಕಾಗಿ ಅಶ್ವಮೇಧ ಮಾಡಬೇಕಾಗಿ ಬಂತು. ಅರ್ಜುನ, ಓ ಲಕ್ಷ್ಮೀಪತಿ ಇರುವಾಗ ದ್ರವ್ಯದ ಹಂಗೇನು? ಹಾಗೆ ಆಗುದಿಲ್ಲಲ್ಲ ನಿಮ್ಮ ಬಾಳನ್ನು ನೋಡಿದ್ರೆ. ಯಾಕೆ ಆಗುದಿಲ್ಲ? ಲಕ್ಷ್ಮೀಪತಿ ಇರುವಾಗಲೇ ಅಲ್ವಾ ನೀವು ಕಾಡಿಗೆ ಹೋದದ್ದು? ಹೌದು. ಲಕ್ಷ್ಮೀಪತಿ ಇರುವಾಗಲೇ ಅಲ್ವಾ ದಾರಿದ್ರ್ಯ ಅನುಭವಿಸಿದ್ದು? ಹೌದು. ಲಕ್ಷ್ಮೀಪತಿ ಇರುತ್ತಾ ನೀವು ಮಾಡಬೇಕಾದ ಕರ್ಮ ಮಾಡದೆ ನಿಮಗೆ ಸಂಗ್ರಹ ಆಗುದಿಲ್ಲ. ಹೌದಲ್ಲ, ಅದು ಒಪ್ಪಿಕೊಂಡಿದ್ದೇನೆ. ಅಷ್ಟಿದ್ದ ಮೇಲೆ ಮತ್ತೆ ಪ್ರಶ್ನೆ ಯಾಕೆ ಅಶ್ವಮೇಧ ಯಾಕೆ ಅಂತ? ಕುರುಕ್ಷೇತ್ರ ಅದಕ್ಕೆ ಅನ್ವಯ ಆಗುದಿಲ್ಲ. ಯಾಕೆ ಆಗುದಿಲ್ಲ? ಕುರುಕ್ಷೇತ್ರ ಬೇರೆ. ಅವನೇ ಸ್ಪಷ್ಟ ಹೇಳಿದ್ದಾನೆ, ಏನು? ನೀವು ಮಾಡಬೇಕಾದ ಕರ್ಮ, ನೀವು ಮಾಡಬೇಕಾದ ಧರ್ಮ. ಈ ಧರ್ಮರಾಯನು ಧರ್ಮದ ಬಲದಿಂದಲೇ ಗೆಲ್ತೇನೆ ಅಂತ ಹೇಳಿದ್ದಾನೆ. ದ್ಯೂತವನ್ನು ಆಡಿದ್ದು ಸರಿ ಅಂತ ಹೇಳಿದ್ನ, ದೋಷ ಅಂತ ಹೇಳಿಲ್ವಾ? ದೋಷ ಅಂತ ಹೇಳಿದ್ದಾನೆ. ಕುರುಕ್ಷೇತ್ರ ಯುದ್ಧದಲ್ಲಿ ನೀನು ಯುದ್ಧ ಮಾಡುದು ದೋಷ ಅಂತ ಎಲ್ಲಿಯೂ ಹೇಳಿಲ್ಲ. ದೋಷ ಅಂತ ಅವ ಹೇಳದ ಮೇಲೆ ನಿಮಗೆ ದೋಷ ಎನ್ನುವ ಶಂಕೆ ಬರ್ತದೆ ಎಂದಾದ್ರೆ ಅವನ ಮೇಲಿಟ್ಟ ಶ್ರದ್ಧೆಯಲ್ಲಿ ನಿಮಗೆ ಅಲುಗಾಟ ಆರಂಭ ಆಗಿದೆ ಅಂತ ಅರ್ಥ. ಮತ್ತೆ ದ್ರವ್ಯ ಸಂಪಾದನೆ ಅಂತ ಹೇಳಿದ್ರೆ ಬರೇ ನಾನು ಹಣ ಸಂಪಾದನೆ ಎನ್ನುವ ಅರ್ಥದಿಂದ ಮಾತ್ರ ಹೇಳಿದ್ದಲ್ಲ. ನೀವು ಅಶ್ವಮೇಧ ಯಾಗವನ್ನು ಮಾಡಿ ಮನ್ನಣೆಯ ಅರ್ಥವನ್ನು ಸಂಪಾದನೆ ಮಾಡುವಂತ ಒಂದು ಅಭಿಲಾಷೆ ಉಳ್ಳವರು ಆಗಿರಬಹುದು, ಆಲೌಭ ಉಳ್ಳವರು ಆಗಿರಬಹುದು. ಕೆಲವರಿಗೆ ಸಂಪಾದನೆಯ ಆಸೆ, ಕೆಲವರಿಗೆ ಮನ್ನಣೆಯ ಆಸೆ, ಕೆಲವರಿಗೆ ಬೇರೆ ಬೇರೆ ಅಧಿಕಾರದ ಆಸೆ, ಈ ಕೆಲವು ಅರ್ಥಗಳ ಆಸೆ ಉಂಟು. ಅದರಲ್ಲಿ ನಿಮಗೊಂದು ಇರಬೇಕು. ಇಲ್ಲದೆ ಹೋದ್ರೆ ಕೃಷ್ಣನ್, ನೀನು ರಘುನಂದನನ ಉದಾಹರಣೆ ಕೊಡ್ತಿ. ರಘುನಂದನನಿಗೆ ಅಶ್ವಮೇಧ ಮಾಡು ಅಂತ ಹೇಳುವಾಗ ಅಗಸ್ತ್ಯರು ಏನು ಹೇಳಿದ್ರು? ಲೋಕ ಜನರ ನಡತೆಗೆ ಬೇಕಾಗಿ ಮಾಡು ಅಂತ ಹೇಳಿದ್ರು. ಲೋಕಾದರ್ಶಕ್ಕೆ ಬೇಕಾಗಿ ಅವತಾರಿಯಾದ ರಾಮಚಂದ್ರ ಮಾಡಿದ. ನೀನೊಂದು ತಾಟಕಿಯ ವಿಷಯ ಹೇಳಿದೆ ಉದಾಹರಣೆಯಾಗಿ. ತಾಟಕಿಯನ್ನು ಕೊಲ್ಲುವಾಗಲೇ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ನೀನು ತಪ್ಪಾದದ್ದನ್ನು ಮಾಡುವುದಿದ್ರು ಲೋಕ ಕಲ್ಯಾಣಕ್ಕಾಗಿ ಮಾಡು, ಮತ್ತೆ ಪ್ರಾಯಶ್ಚಿತ ಮಾಡು ಅಂತ ಹೇಳಿದ್ದಾನೆ. ಕೃಷ್ಣ ಹೇಳಿದ್ದಾನ? ಹಾಗೆ ಹೇಳಿಲ್ಲಲ್ಲ. ಇದರ ನಂತರ ಪ್ರಾಯಶ್ಚಿತ ಮಾಡಿ, ನೀವು ತಪ್ಪಾಗುವುದಿದ್ರು ಪ್ರಾಯಶ್ಚಿತ ಮಾಡಿ ಅಂತ ಹೇಳಿದ್ದಲ್ವಲ್ಲ. ನೀವು ಧರ್ಮವಾದದ್ದನ್ನೇ ಮಾಡ್ತಾ ಇದ್ದಿ, ಅದನ್ನು ಮಾಡು. ಕೌರವರನ್ನು ಕೊಲ್ಲುವುದು ನಿನಗೆ ಧರ್ಮ. ಇದನ್ನು ಹೇಳಿದ ಮೇಲೆ ನಮಗೆ ಇದರಲ್ಲಿ ಏನಾದರೂ ಶಂಕೆ ಬಂದಿತ್ತು. ರಘುನಂದನನಿಗೆ ಅಗಸ್ತ್ಯರು ಸೂಚಿಸಿದರು, ಹೌದು, ಅಶ್ವಮೇಧವನ್ನು ಮಾಡು. ಯಾಕೆ ಮಾಡು? ಲೋಕ ಜನರ ನಡತೆಗೆ ಬೇಕಾಗಿ. ಲೋಕ ಜನರ ನಡತೆ ಅಂದ್ರೆ ಎಂತದ್ದು? ಲೋಕಾದರ್ಶಕ್ಕೆ ಬೇಕಾಗಿ. ಲೋಕ ಆದರ್ಶ ಅಂದ್ರೆ ಎಂತದ್ದು? ಈಗ ಆದರ್ಶ ಏನು ಲೋಕಕ್ಕೆ? ರಾಮ ಮರ್ಯಾದಾ ಪುರುಷೋತ್ತಮನಾಗಿ ಮರ್ಯಾದೆಯ ಒಳಗೆ ಬದುಕಿದ. ಸರಿಯಪ್ಪ. ಈಗ ಮರ್ಯಾದೆಯಿಂದ ಬದುಕುವ ಏನು ಮಾಡಬೇಕು? ಆಗಿ ಹೋದ ಅನಾಹುತಕ್ಕೆ ಪ್ರಾಯಶ್ಚಿತ್ತ ಮಾಡಬೇಕನ್ನುವುದಲ್ವ ಅದರ ಪಾಠ. ನಿನಗೆ ಅಶ್ವಮೇಧ ರಾಮ ಯಾಕೆ ಮಾಡಬೇಕು? ಲೋಕ ಆದರ್ಶಕ್ಕೆ ಬೇಕಾಗಿ ನೀನು ಅಶ್ವಮೇಧ ಮಾಡಬೇಡ ಅಂತ ಹೇಳಬೇಡ. ನಿನಗೆ ಪಾತಕ ಇಲ್ಲ, ನೀನು ಕೊಂದದ್ದು ಬ್ರಾಹ್ಮಣನನ್ನಲ್ಲ, ಲೋಕಕ್ಕೆ ಹಿತವನ್ನು ಸಾಧಿಸಿದ್ದಿ, ಮಾಡಬೇಕಾದದ್ದಿಲ್ಲ ಅಂತ ಹೇಳಬೇಕು. ಅದನ್ನು ಹೇಳಿ ಅಲ್ವಾ, ಅದನ್ನು ಹೇಳಿ ಅಲ್ವಾ ಅರ್ಜುನ ಇದನ್ನು ಹೇಳಿದ್ದು. ನಿನಗೆ ಪಾಪ ಇಲ್ಲ, ನಿನಗೆ ಪಾತಕ ಇಲ್ಲ, ಲೋಕ ಜನರ ನಡತೆಗೆ ಬೇಕಾಗಿ ಮಾಡು. ಈಗ ನಾನು ದೇವರಲ್ಲ, ನಾನು ಲೋಕದ ಜನ. ಧರ್ಮರಾಯ ಲೋಕದ ಜನ. ಲೋಕಾದರ್ಶಕ್ಕೆ ಬೇಕಾಗಿ ರಾಮನಲ್ಲಿ ಮಾಡುವುದಕ್ಕೆ ಹೇಳಿದ್ರು. ರಾಮ ಧರೆಗಿಳಿದ ಅವತಾರ ಪುರುಷನಾದದ್ದರಿಂದ ಅವನಿಗೆ ಪಾತಕ ಇಲ್ಲ. ಆದ್ರೆ ನಾವು ಅವತಾರ ಪುರುಷರಲ್ಲ. ನಾವೀ ಪ್ರಪಂಚದಲ್ಲಿ ಹುಟ್ಟಿಕೊಂಡಂತಹ ಕರ್ಮಜೀವಿಗಳು. ನಮ್ಮ ಕರ್ಮಕ್ಕೆ ತಕ್ಕುದಾದ ಫಲ ನಮಗಿದೆ. ಲೋಕಾದರ್ಶಕ್ಕಾಗಿ ಮಾಡುವುದರ ಅರ್ಥ ಏನು? ನಮ್ಮಂತವರು ಮುಂದೆ ಆಚರಿಸುವುದಕ್ಕಾಗಿ ಮಾಡುವಂತ ಅರ್ಥ. ಆದ್ರೆ ನಿಮ್ಮಂತವರು ಎನ್ನುವುದಕ್ಕೆ ಒಂದು ವ್ಯತ್ಯಾಸ ಉಂಟಲ್ಲ. ಉಳಿದವರ ಹಾಗೆ ಅಲ್ಲಲ್ಲ. ನೀವೇ ಕುರುಕ್ಷೇತ್ರ ಮಾಡಬೇಕು ಅಂತ ನಿಮ್ಮ ಕರ್ತೃತ್ವದಿಂದಲೇ ಮಾಡಿದ್ದಲ್ಲವಲ್ಲ. ನಿಮ್ಮನ್ನು ಮಾಡಿಸಿದವ ಪಾಂಡವಾನಾಂ ಹಿತಾರ್ಥಾಯ ಕೌರವಾನಾಂ ವಿನಾಶಾಯ. ಈ ದೊಡ್ಡ ಉದ್ದೇಶವನ್ನು ಇರಿಸಿಕೊಂಡ ಕೃಷ್ಣ ಕೈಯಾಯುಧವಾಗಿ ಕತ್ತಿಯಾಗಿ ನಿಮ್ಮನ್ನು ಬಳಸಿದ್ದು. ನೀವು ಕತ್ತಿ ಹೋಗಿ ಎಂತದು ನೀವೇ ತೊಳ್ಕೊಳ್ಳುದು ಉಂಟಲ್ಲ. ಎಂತದು? ಸ್ವತಂತ್ರವಾದ ಅಭಿವ್ಯಕ್ತಿ ಉಳ್ಳ ಆಯುಧಗಳಾದದ್ದರಿಂದ ನಮಗೊದಗಿದಂತಹ ರಕ್ತದ ಕಲೆಯನ್ನು ನಾವೇ ತೊಳೆದುಕೊಳ್ಳಬೇಕು. ಸ್ವತಂತ್ರವಾದ ಅಭಿವ್ಯಕ್ತಿ ಇಲ್ಲದೇ ಇದ್ದಂತಹ ಒಂದು ಸ್ಥಾವರವಾದ ಕತ್ತಿ ಆದರೆ ಅದರ ಯಜಮಾನ ಅವನು ತೊಳೆದಿಟ್ಟುಕೊಳ್ಳಬೇಕು. ಅವನ ಹೊರಗೆ ಸೇರಿಸುವುದಕ್ಕಿಂತ ಮೊದಲು ಪಾಂಡವರು ಕೈಯಾಯುಧ ಅಂದ್ರೆ ಅರ್ಥ ಏನು? ಸ್ವತಂತ್ರವಾದ ಅಭಿವ್ಯಕ್ತಿ ಉಳ್ಳವರು. ಕೃಷ್ಣ ನಮ್ಮನ್ನು ಕೈ ಹಿಡಿಸಿ ಹೊಡೆಸಿದ್ದಲ್ಲ, ನಮ್ಮ ಮೂಲಕ ಹೊಡೆಸಿದ್ದು. ಅಲ್ಲಿ ಕರ್ತೃತ್ವ ನಮಗೆ ಸಿದ್ಧ ಆಗುತ್ತದೆ. ಹೊಡೆಯುವುದಕ್ಕೆ ನಾವಂತೆ, ಅದನ್ನು ತೊಳೆಯುವುದಕ್ಕೆ ಕೃಷ್ಣ ಅಂತ ಹೇಳಲಿಕ್ಕಿಲ್ಲ. ತೊಳೆಯಬೇಕಾದ ಹೊಣೆಯು ನಮಗೆ ಇರುವುದು. ತೊಳೆದು ಶುದ್ಧವಾಗಿಸಿಕೊಳ್ಳೋಣ. ಈ ನಿರ್ಣಯ ಇದ್ದದ್ದರಿಂದ ನೀವು ಕಡಿಯುವುದನ್ನು ಸಮ್ಮತಿಸಿ. ನೀವು ಕಡಿಯುವುದರಿಂದ ರಕ್ತದ ಕಲೆ ಅಂಟುದಿಲ್ಲ ಅಂತ ಹೇಳಿದ್ದಲ್ವ ಪುಣ್ಯಾತ್ಮ? ಮತ್ತೆ ಕಡಿದದ್ದು ಹೌದು. ನೀವು ಕಡಿಬೇಕಾದ್ದು, ನೀವು ಧರ್ಮದ ಬಲದಿಂದ ಕಡಿಯುವುದು ಅಂತ ನಿನ್ನ ಅಣ್ಣ ಹೇಳಿದ್ದಾನೆ. ನೀವು ಕಡಿಬೇಕಾದ್ದು ಅಂತ ಅವ ಹೇಳಿದ್ದಾನೆ. ಮತ್ತೆಂತದ್ದು ಕಡಿಬೇಕಾದದ್ದೇ ಹೌದು, ಮಾಡಬೇಕಾದದ್ದನ್ನೇ ಮಾಡಿದ್ರು ಕೊಳೆ ಅಂಟುವುದಿಲ್ಲ ಅಂತ ಅರ್ಥ ಅಲ್ಲ. ಮತ್ತೆ ಇಲ್ಲಿಂದ ಅಲ್ಲಿಯ ತನಕ ಗಮಿಸಬೇಕು. ಹೇಗೆ ಗಮಿಸಬೇಕು? ಒಂದು ವ್ರತ ಬರಿಗಾಲಿನಲ್ಲಿ ಅಲ್ಲಿಯ ತನಕ ನಡ್ಕೊಂಡು ಹೋಗು. ವ್ರತ ಸಜ್ಜನವಾಗಿ ಮಾಡಬೇಕಾದಂತಹ ಒಂದು ವ್ರತವನ್ನೇ ಧಾರ್ಮಿಕವಾಗಿ ಒಬ್ಬ ಮಾಡಿದ, ನಡ್ಕೊಂಡು ಅಲ್ಲಿಯ ತನಕ ಹೋದ. ನಾನು ವ್ರತ ಮಾಡಿದ್ದು, ನನ್ನ ಕಾಲಿಗೆ ಮಣ್ಣಾಗ್ಲಿಲ್ಲ ಹೇಳಲಿಕ್ಕಿಲ್ಲ. ಮಣ್ಣಾಗ್ತದ ಇಲ್ವೋ? ಮಣ್ಣನ್ನು ತೊಳೆಯುವ ಕೆಲಸ ಯಾರು ಮಾಡಬೇಕು? ಅವನೇ ಮಾಡಬೇಕು. ನನ್ನನ್ನು ಅವರು ಹೇಳಿದ್ದು ವ್ರತ ಮಾಡ್ಲಿಕ್ಕೆ, ನಡ್ಕೊಂಡು ಹೋಗ್ಲಿಕ್ಕೆ. ಬೇಕಾದ್ರೆ ಅವರು ಕಾಲು ತೊಳಿಲಿ ಅಂತ ಹೇಳುವ ಕ್ರಮ ಇಲ್ಲಲ್ಲ. ಯಾವ ಕರ್ಮಾಧಿಕಾರಿಯೋ ಅವನೇ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು. ಸ್ವಲ್ಪ ವ್ಯತ್ಯಾಸ ಉಂಟು. ನಾನು ವ್ರತ ಮಾಡಿದ್ದು ಅಲ್ಲಿವರೆಗೆ ನಡೆಯುವುದು ಅಂತ ನಾನು ಯೋಚಿಸಿದ್ರೆ ಸರಿ. ಯಾರ ವ್ರತ ಮಾಡ್ತೀಯೋ ಆ ದೇವರೇ ನಡೆದುಕೊಂಡು ಬಾ ಅಂತ ಹೇಳಿದ್ರೆ ಕೊಳೆ ಆಗ್ಲಿಕ್ಕಿಲ್ಲ. ಆ ದೇವರೇ ನಡೆದುಕೊಂಡು
ತೆಗೆದುಕೊಂಡು ಬಾ ಅಂತ ಹೇಳಿ. ದಾರಿಯಲ್ಲಿ ನಡೆದದ್ದು ಹೌದು, ಆ. ಕಾಲಿಗೆ ಕೊಳೆ ಆಗುತ್ತದೆ. ಆ. ದೇವರು ಹೇಳಿ ಮತ್ತೊಬ್ಬ ಹೇಳಿ, ಆ. ಹೇಳಿದ ಮಾಮನಿದ್ದಾನೆ ಅನ್ನುವುದಕ್ಕಾಗಿ ಆಗುವುದಿಲ್ಲ ಅಂತ ಅರ್ಥ ಅಲ್ಲ. ಆ. ನಡೆಯುವುದಕ್ಕೆ ಹೇಳಿದ ಪಥ ಯಾವುದು ಅಂತ ಅರ್ಥ. ಆ. ಮಾಧ್ಯಮದ ಮೂಲಕವಾಗಿ ಫಲ ನಿರ್ಣಯ ಆಗುತ್ತದೆ. ಆದ್ದರಿಂದಲೇ ಯುದ್ಧದ ಮೂಲಕವಾಗಿ ಆ. ಒಂದು ಬಂಧುಗಳನ್ನು ಕೊಂದಂತಹ ದೋಷದ ಶಂಕೆ ಒಬ್ಬ ಸತ್ಯಾತ್ಮನಾದವನಿಗೆ ಬರತಕ್ಕದ್ದು ಬರಬೇಕು, ಬಾರದಿದ್ದರೆ ತಪ್ಪು. ಭಾಗವತೋತ್ತಮರು ಹೌದಾ, ಶ್ರದ್ಧೆ ಉಂಟಾ, ತೆಗೆದುಕೊಂಡ ವಿಷ ಆದ್ರೂ ನಾರಾಯಣ ಸಂಕಲ್ಪದಿಂದ ಅಮೃತ ಆಗುತ್ತದೆ. ಅಲ್ಲ, ನೀವು ಅಮೃತ ತೆಗೆದುಕೊಂಡ್ರೆ ಅದರಲ್ಲಿ ವಿಷದ ಸ್ವಲ್ಪ ಬಿಂದು ಉಂಟಾ ಅಂತ ಹುಡುಕ್ತೀರಿ ಎಂದಾದ್ರೆ ನಿಮಗೆ ಎಲ್ಲಿಯೋ ನಂಬಿಕೆಯಲ್ಲೇ ಎಲ್ಲಿಯೋ ಅಲ್ಲಾಟ ಆರಂಭ ಆಗಿದೆ, ಅಲ್ಲಾಡುವಿಕೆ ಬಂದಿದೆ. ಇಲ್ಲದೆ ಹೋದ್ರೆ ಆಗ್ಲಿಕ್ಕಿಲ್ಲ. ಹೀಗೆ ಬಂದಿದೆ ಅಂದ್ರೆ ಅರ್ಥ ಎಂತದ್ದು ಗೊತ್ತುಂಟಾ? ಒಂದು ಮಾತು ಹೇಳಿದ್ದೀನಿ ನೀನು, ಕೃಷ್ಣ ಅನುಮೋದಿಸಿದನಲ್ಲ ಅಲ್ಲ, ಪಾದರಾಯಣರು ಹೇಳಿದ್ದಾರಂತೆ, ಕ್ಷಾತ್ರ ಧರ್ಮದಿ ಈಕ್ಷಿಸಲ್ ನಿನಗೆ ಗೋತ್ರವದೆಯ ಪಾತಕವು ಇಲ್ಲ ಬರುವುದಿಲ್ಲ ಅಂತ ಹೇಳಿದ್ದು. ಹೇಳಿಲ್ವಾ? ಆದರೂ ನಿನಗೆ ಶಂಕೆ ಉಂಟು. ಈಗ ಶಂಕೆ ಉಂಟೋ ಇಲ್ವೋ ನಿಮ್ಮಲ್ಲಿ? ಉಂಟಾ? ಈಗ ಅಣ್ಣನಿಗೆ ಉಂಟಲ್ಲ, ಅಲ್ಲದೆ ಸುಮ್ಮನೆ ಮಾಡಿದ್ದಲ್ಲ. ಈ ಶಂಕೆಯ ದೋಷ ನಿವಾರಣೆಗೆ ಹೊರಟದ್ದಲ್ವಾ? ನಮಗೆ ಯಾವ ದೋಷವೂ ಇಲ್ಲ. ದೋಷ ಭಾಗಿಗಳಾದ ನೀವು ಬರುವಾಗ ದೋಷ ಇಲ್ಲದೆ ಇರುವ ನಾವು ಧಾರ್ಮಿಕವಾಗಿ ಗೆಲ್ತೇವೆ ಅಂತ ನಂಬಿಕೆಯಿಂದ ಈಗ ಹೊರಟದ್ದು ನಾನು ಯುದ್ಧ. ಆದಿತ್ತಪ್ಪ, ಈಗ ನನ್ನದು ಆಕ್ಷೇಪ ಉಂಟು. ಇಲ್ಲ. ನೀನು ಕುದುರೆ ಕಟ್ಟಿದ್ದಕ್ಕೆ ನನ್ನದು ಆಕ್ಷೇಪ ಇಲ್ಲ, ಆ. ಹೋರಾಟ ಮಾಡಿದ್ದಕ್ಕೂ ಆಕ್ಷೇಪ ಇಲ್ಲ, ಆ. ಕ್ಷಾತ್ರ ಪಂಥಾನುಸಾರವಾಗಿ ಮಾಡಿದ್ದಿ. ಈಗ ಹೋರಾಟ ಕುರುಕ್ಷೇತ್ರ ರಣಧಾರುಣಿಯಲ್ಲಿ ನಮಗೆ ಅನಿವಾರ್ಯವಾಗಿ ಒದಗಿದೆ. ಆ. ಸಾಮದಿಂದಲೇ ಭೂಮಿ ಕೊಡಬೇಕು ಅಂತ ಸತತ ಪ್ರಯತ್ನ ಮಾಡಿದರೂ ಫಲಸಿದ್ಧಿಯಾಗದೆ ಹೋದ ಕಾಲಕ್ಕೆ ಅನಿವಾರ್ಯವಾಗಿ ಯುದ್ಧ ಆಯಿತು. ಆ. ಒಂದು ವೇಳೆ ನಿಮ್ಮಂತವರನ್ನೆಲ್ಲ ಕೊಂದದ್ದಕ್ಕೆ ಮತ್ತೊಂದು ಪ್ರಾಯಶ್ಚಿತ್ತ ಮಾಡಬೇಕು ಅಂತ ನಾಳೆ ಅಣ್ಣನಿಗೆ ಕಂಡ್ರೆ ಇನ್ನೊಂದು ಅಶ್ವಮೇಧ ಮಾಡಬೇಕಾಗಿಯೂ ಬಂದಿತ್ತು. ಯುದ್ಧ ಆದ್ರೆ ಏನಾಗ್ತದೆ? ಮನ್ನಣೆಯ ಹೆಸರಿಗೆ ಬೇಕಾಗಿ ಮಾಡಿದ್ದಲ್ಲ, ಆ. ಮನ್ನಣೆಯನ್ನು ನಾವು ಯಾವತ್ತೋ ಗಳಿಸಿ ಆಗಿದೆ. ಆ. ಇನ್ನು ನಿನ್ನಂತವನ್ನು ಗಳಿಸಿ ಮನ್ನಣೆ ಗಳಿಸಬೇಕಾದ ಅವಶ್ಯಕತೆ ಇಲ್ಲ. ರಾಜಸೂಯಾವ ಭೃತವನ್ನು ಪೂರೈಸಿದಂತಹ ಧರ್ಮನಂದನ, ಇದನ್ನು ಮರೆಯಬೇಡ. ಒಂದು ರಾಜಸೂಯ ಅಂದ್ರೆ ಅಶ್ವಮೇಧದ ಹಾಗಲ್ಲ. ಪ್ರತಿಯೊಬ್ಬ ಅರಸು ಕುಮಾರನನ್ನು ಯುದ್ಧದಲ್ಲಿ ಸೋಲಿಸಿ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಿ ಮಾಡುವುದಕ್ಕೆ ರಾಜಸೂಯ ಅಂತ ಹೆಸರು. ಆ ಕಾಲದಲ್ಲಿ ಸಮಸ್ತ ಧರಣಿ ಪಾಲಕರನ್ನು ಗೆದ್ದು ರಾಜಸೂಯ ಮಾಡಿದ ಮೇಲೆ, ಅಷ್ಟು ದೊಡ್ಡ ಕೆಲಸ ಮಾಡಿದ ಮೇಲೆ ಮತ್ತೆ ಅಶ್ವಮೇಧ ಮಾಡುವುದರಿಂದ ದೊಡ್ಡ ಒಂದು ಹೆಗ್ಗಳಿಕೆ ಬರುವುದಕ್ಕೆ ಹೆಗ್ಗಳಿಕೆಗೆ ಹೇಳಿಕೊಳ್ಳಬಹುದು ಪಾರ್ಥ. ರಾಜಸೂಯ ಮಾಡಿದ ಮೇಲೆ ಅಲ್ವಾ ನೀನು ಅವರನ್ನು ಕೊಲ್ಲುವುದಕ್ಕೆ ಸಂಗ್ರಹ ಮಾಡ್ಲಿಕ್ಕೆ ಹೊರಟದ್ದು? ಯಾರನ್ನು? ಈಶ್ವರನಿಂದ ವರವನ್ನು ಪಡೆಯುವಾಗ ಏನು ಕೇಳಿದೆ? ಭೀಷ್ಮ ದ್ರೋಣ ಕರ್ಣಾದಿಗಳನ್ನು ಹೊಡೆಯುವುದಕ್ಕೆ ಬೇಕಾಗಿ ಪ್ರಾಬಲ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಅನುಗ್ರಹ ಮಾಡಿ ಅಂತ ಹೇಳಿಲ್ವಾ? ರಾಜಸೂಯಾದ್ವಾರ ಮಾಡಿದ್ದೆ, ನೀನು ಏನು ಸಂಪಾದನೆ ಮಾಡುವುದಿಲ್ಲ ಅಂತ ಮಲಗಿಕೊಂಡು ಕುಳಿತುಕೊಂಡಿದ್ದೀಯ. ನೀನು ಸಂಪಾದನೆ ಮಾಡಿಯೇ ಹೊರಟದ್ದಲ್ವ? ನೀನು ಕುರುಕ್ಷೇತ್ರ ಯುದ್ಧಕ್ಕೆ ಹೋಗುವಾಗ ಸಂಪಾದನೆ ಮಾಡದೆ ಹೊರಟದ್ದ ನೀನು? ಸಂಪಾದಿಸುತ್ತಾನೆ ಅನ್ನುವುದರ ಅರ್ಥದಿಂದ ಅವ ಮೊದಲು ಗೆದ್ದದ್ದು ಸುಳ್ಳು ಅಂತ ಅರ್ಥ ಅಲ್ಲ. ಸುಳ್ಳು ಅಂತ ಹೇಳಿಲ್ಲ ನಾನು. ತನ್ನಲ್ಲಿರುವಂತಹ ಆಯುಧವನ್ನು ಮತ್ತೆ ಮತ್ತೆ ಮತ್ತೆದು ಹರಿತಗೊಳಿಸಬೇಕಾದಂತಹ ಅವಶ್ಯಕತೆ ಒಬ್ಬ ವ್ಯಕ್ತಿಗೆ ಇರ್ತದೆ. ಅವ ಆಯುಧ ಮಸಿದಿದ್ದಾನೆ ಅಂದ್ರೆ ಮೊನ್ನೆ ಹರಿತ ಇರಲಿಲ್ಲ ಅಂತ ಅರ್ಥ ಅಲ್ಲ, ಹರಿತ ಕೆಡಕೂಡದು ಅನ್ನುವುದಕ್ಕಾಗಿ ಮಸಿದಿದ್ದಾನೆ ಅಂತ ಅರ್ಥ. ಮತ್ತೆ ಮತ್ತೆ ಸಂಗ್ರಹಿಸಬೇಕಾದಂತಹ ಅವಶ್ಯಕತೆ ಹೇಗೆ? ಲೋಕದಲ್ಲಿ ಪ್ರಬಲ ವಿಕ್ರಮಿಗಳು ಯಾವಾಗಲೂ ಇದರಾಗಬಹುದು, ಯಾವಾಗಲೂ ಹೇಳಿದ್ದು. ಆದ್ದರಿಂದಲೇ ಮತ್ತೆ ಮತ್ತೆ ಸಂಗ್ರಹಿಸಬೇಕಾಗುತ್ತದೆ. ಮನ್ನಣೆ ಇನ್ನು ಬೇಡ ಅಂತ ಹೇಳಬೇಡ. ಮನ್ನಣೆ ಎನ್ನುವ ಕತ್ತಿಯನ್ನು ಮತ್ತೆ ಮತ್ತೆ ಅರೆಯುವುದಕ್ಕೆ ಹೊರಟಿದ್ದಿ ನೀನು. ಅರೆಯುವುದಕ್ಕೆ ರಾಜಸೂಯವನ್ನು ಮಾಡಿ ನೀನು ಹರಿತ ಮಾಡ್ಲಿಕ್ಕೆ ಹೊರಟಿದ್ದಿ. ರಾಜಸೂಯವನ್ನು ಮಾಡಿ ಮುಗಿಸಿದವರಿಗೆ ಅಶ್ವಮೇಧದಿಂದ ಹೊಸ ಮನ್ನಣೆ ಸಿಗಲಿಕ್ಕಿಲ್ಲ ಹೇಳಿದ್ದು. ಯಾಕೆಂದ್ರೆ ಅಶ್ವಮೇಧಕ್ಕಿಂತ ದೊಡ್ಡ ಯಾಗ ರಾಜಸೂಯ. ರಾಜಸೂಯದಷ್ಟು ದೊಡ್ಡ ಯಾಗವೇ ಯಾಗ ಪ್ರಕ್ರಿಯೆಯಲ್ಲಿ ಇಲ್ಲ ಕ್ಷತ್ರಿಯ ಕುಲದಲ್ಲಿ. ಅದರಿಂದ ನಂತರದ್ದು ವೈಷ್ಣವ ಯಾಗ, ಆಮೇಲೆ ಅಶ್ವಮೇಧ. ಅದನ್ನೇ ನಾವು ಮಾಡಿ ಪೂರೈಸಿ ಆಗಿದೆ. ಮತ್ತೆ ಇದರಿಂದ ಮನ್ನಣೆ ಎಂತದ್ದು? ಅಲ್ಲ, ದೊಡ್ಡದು ಮಾಡಿದ್ದಾನೆ ಎನ್ನುವುದರಿಂದ ಸಣ್ಣದು ಮಾಡಿದ್ರೆ ಮನ್ನಣೆ ಬರುವುದಿಲ್ಲ ಅಂತ ಇಲ್ಲ. ಬರುವುದಿಲ್ಲ ಅಂತ ಉಂಟಾ? ಅಲ್ಲ, ಮರ್ಯಾದೆ ಬಂದಿತ್ತು, ಅದಕ್ಕಿಂತ ಹೆಚ್ಚಿನ ಮರ್ಯಾದೆ. ರಾವಣನಂತಹ ಚತುರ್ದಶ ಭುವನದಲ್ಲವನನ್ನು ಕೊಂದಿದ್ದೇನೆ, ಇನ್ನು ಲವಣಾಸುರನನ್ನು ವಧಿಸಿ ನನಗೇನಾಗುವುದಿಲ್ಲ ಅಂತ ರಾಮ ಕುಳಿತುಕೊಳ್ಳಲಿಕ್ಕಿಲ್ಲ. ಮಾಡಬೇಕಾದನ್ನು ಮಾಡಿದ್ರೆ ಮಾತ್ರ ಅವನ ಮನ್ನಣೆ ಉಳಿಯುವುದು. ಅಯ್ಯಪ್ಪ, ಈಗ ಲವಣಾಸುರನನ್ನು ಕೊಂದದ್ದರಲ್ಲಿ ಅವನಿಗೆ ಹೆಗ್ಗಳಿಕೆ ಏನಾದ್ರೂ ಬಂತ? ದಶಕಂಠನನ್ನು ಕೊಂದದ್ದಕ್ಕಿಂತ ಹೆಚ್ಚಿಗೆ ಅಂತ ಬಂತ? ಇಲ್ಲಲ್ಲ, ಲವಣಾಸುರನನ್ನು ಕೊಂದಿದ್ದಾನೆ. ಲೋಕಹಿತದ ಕೆಲಸ ಮಾಡಬೇಕು, ಸರಿ, ಮಾಡಬೇಕಾದ ರಾಜಸೂಯ ಮಾಡಿದ್ದೇವೆ. ಅಶ್ವಮೇಧ ಮಾಡ್ಲಿಕ್ಕೆ ಇಲ್ಲಲ್ಲ, ಇದಕ್ಕೆ ಅಶ್ವಮೇಧ ಬೇಕು. ಈಗ ಯುದ್ಧ ಮಾಡಿದ್ರೆ ನೀನೇನು ಮಾಡ್ತಿ? ನನ್ನನ್ನು ಸೋಲಿಸಿಕೊಂಡು ಹೋಗ್ತಿ. ನನ್ನನ್ನು ಇನ್ನು ಸೋಲಿಸಲಿಕ್ಕೆ ಎಂತದುಂಟು? ಕೊಂದಿದ್ದೀಯಲ್ಲ ಮಗನನ್ನು. ನೀನು ಎಷ್ಟು ಹೋರಾಟ ಮಾಡಿದ್ರು, ಎಷ್ಟು ಬಾಣ ಬಿಟ್ರು ನನಗೆ ತಾಗಲಿಕ್ಕಿಲ್ಲ. ಯಾಕೆ? ಅದಕ್ಕಿಂತ ಹೆಚ್ಚಿನ ನೋವನ್ನು ಅನುಭವಿಸಿ ಬಂದವ ನಾನು. ಚರ್ಮದಪ್ಪ ಅಲ್ಲ, ಪುತ್ರ ಶೋಕದ ದಳ್ಳೂರಿ ಅದು ಅಷ್ಟು ಮಾಡುವ ಹಾಗೆ ಮಾಡಿದೆ.
ನಿನಗೆ ಮಾತ್ರ ಅಲ್ಲ, ಅಭಿಮನ್ಯು ಸಾಯುವಾಗ ಸೈಂಧವೋದೆ ಮಾಡ್ತೇನೆ ಅಂತ ಹೇಳಲಿಕ್ಕೆ ಆಗುದು. ಈಗ ಸೈಂಧವನ ಜಾಗದಲ್ಲಿ ನೀನಿದ್ದಿ, ನಿನ್ನ ಜಾಗದಲ್ಲಿ ನಾನಿದ್ದೇನೆ. ತೆಗಿತೇನೆ. ಉಪಮೆ ಅರ್ಧ ಸರಿಯಾಗಿದೆ, ಉತ್ತರಾರ್ಧ ಸರಿ ಬರಲಿಲ್ಲ. ಅದ್ಯಾಕೆ? ನಿನ್ನ ಮಗನನ್ನು ಅಭಿಮನ್ಯುವಿಗೆ ಹೋಲಿಸು, ನನಗೂ ಸಂತೋಷವೇ. ಯಾಕೆ ನನ್ನ ಮಗನ ಸ್ಥಾನದಲ್ಲಿ ಅಮ್ಮ ಅಂತಲ್ಲ, ಪರಾಕ್ರಮಾತಿಶಯದ ಮೂಲಕವಾಗಿ ಪಾಂಡವ ಸೈನಿಕವನ್ನೆಲ್ಲ ಧರೆಗೊರಗಿಸುವ ಕೆಚ್ಚನ್ನಮ್ಮ ಕಾಣಿಸಿದವ. ಆದ್ರೆ ಅವನ ಸಾವಾಗಿದೆ ಅಂತ ಮಾತ್ರಕ್ಕೆ ನನ್ನನ್ನು ಸೈಂಧವ ಅಂತ ತಿಳಿಯಬೇಡ. ಪ್ರತಿಜ್ಞೆಯಲ್ಲಿ ಮಾತ್ರ ಹೇಳಿದ್ದು, ಸ್ವಭಾವದಲ್ಲಿ ಹೇಳಿದ್ದಲ್ಲ. ಆಗಲಿ, ಮಗನ ಮರಣಕ್ಕೆ ಕಾರಣನಾದವನನ್ನು ಕೊಲ್ಲುತ್ತೇನೆ ಎನ್ನುವ ಪ್ರತಿಜ್ಞೆ ಇದ್ರೆ ನೀನು ಆತ್ಮಹತ್ಯೆ ಮಾಡಿಕೊಳ್ಬೇಕು. ಅದ್ಯಾಕೆ? ನಿನ್ನ ಮಗನ ಸಾವಿಗೆ ನಾನಲ್ಲ ಕಾರಣ, ಮತ್ತೆ ನೀನೇ ಕಾರಣ. ಹೌದಾ? ಬೇಕಿತ್ತು ನಿನಗೆ ಕುದುರೆ ಕಟ್ಟುವ ಕೆಲಸ, ಬೇಕಿತ್ತು ಸಂಗರದ ಕಣಕ್ಕೆ ನಿನ್ನ ಮಗನನ್ನು ಕಳಿಸುವ ಕೆಲಸ. ಮಗನ ಮೇಲೆ ವ್ಯಾಮೋಹ ಆದ್ರೆ ಮೊದಲಿಗೆ ನೀನೇ ಬರಬೇಕು ಆಯುಧ ಹಿಡ್ಕೊಂಡು. ಮಗನನ್ನು ಯಾಕೆ ಕಳಿಸಿದೆ? ಬಂದ ಅವನಲ್ಲಿಯೂ ನಿಷ್ಠೂರವಾಗಿ ವ್ಯವಹರಿಸಲಿಲ್ಲ. ಸತ್ತು ಹೋದ ಹುಡುಗ, ಅಲ್ಲದ್ರೆ ಅವನ ಹತ್ರ ಸಾಕ್ಷಿ ಕೇಳಬಹುದಿತ್ತು. ಯುದ್ಧಕ್ಕೆ ಬಾ ಅಂತ ಕರೆದನು ನಾನು, ಬೇಡ ಯುದ್ಧ, ಕುದುರೆ ಒಪ್ಪಿಸು, ಇಷ್ಟರ ತನಕ ಮಾಡಿದ್ದು ಸಾಕು ಅನ್ನುವ ಹಾಗೆ ತಿಳುವಳಿಕೆಯನ್ನು ಹೇಳಿದ್ರೆ ಛಾತ್ರ ಪಂಥ ಅನ್ನುವಂತಹ ಭಾವದಿಂದ ಸಂಗರದ ಕಣದಲ್ಲಿ ಮಾರ್ಮಲೆತು ಇದರಾದ ಆ ಕಾಲಕ್ಕೆ ಅವನ ಸಾವನ್ನು ಅವನ ಸೋಲನ್ನು ನಿರ್ಣಯಿಸುವುದು ನಾನಲ್ಲ, ನನ್ನ ಮಾರ್ಗಣಗಳ ಮೂಲಕವಾಗಿ ಮರಣವನ್ನು ಕಾಣುವಂತಹ ಸ್ಥಿತಿ ಅವನಿಗೆ ಒದಗಿ ಹೋಯಿತು. ಈಗಲೂ ಹೇಳ್ತೇನೆ, ಪ್ರವೀರನಂತವನ ಸಾವಿಗಾಗಿ ನನ್ನ ಅಂತರಂಗ ಈಗಲೂ ಮಲಗುತ್ತದೆ. ಆಗಬೇಕಾದ ಸಾವಲ್ಲ ಅದು. ಏನು ಪ್ರಪಂಚದಲ್ಲಿ ಇದ್ದವರನ್ನೆಲ್ಲ ಕೊಂದು ಕಳೆಯುವುದಕ್ಕಲ್ಲ ಪಾಂಡವರು ಹುಟ್ಟಿದ್ದು. ಸರಿ, ಸಾಯಬೇಕಾದವರನ್ನು ಕೊಲ್ಲಬಡಿದ್ರು. ಅದಕ್ಕಾಗಿ ಕಣ್ಣೀರಿಳಿಸುವ ಸಂಸ್ಕಾರವನ್ನು ಹೊಂದಿದವರು ಪಾಂಡವರು. ಮತ್ತೆ ವೀರ ಪ್ರವೀರನಂತಹ ಒಬ್ಬಾತನನ್ನು ಕಳೆದುಕೊಂಡದ್ದಕ್ಕೆ ನಾವೇನು ಹಾಲನ್ನು ಉಣ್ಣುತ್ತೇವೆ ಅಂತ ಭಾವಿಸಿದ್ಯಾ ನೀನು? ನನಗೂ ದುಃಖ ಉಂಟು, ಅನುಕಂಪ ಉಂಟು. ಆದರೆ ಪ್ರವೀರ ಸತ್ತಿದ್ದಾನೆ ಅನ್ನುವುದಕ್ಕಾಗಿ ನಿನ್ನಲ್ಲಿ ಯುದ್ಧದಲ್ಲಿ ನಾನು ಸೋಲನ್ನೊಪ್ಪಿಕೊಳ್ಳುವುದಕ್ಕೆ ಸಿದ್ಧನಿಲ್ಲ. ಕ್ಷಾತ್ರ ಪಂಥಾನುಸಾರವಾಗಿ ಕೈಕೊಂಡ ಅಶ್ವಮೇಧ ಸಾಂಗವಾಗಿ ಸಾಗಬೇಕಾದರೆ ತುರಗ ಬಂಧನದಿಂದ ಮುಕ್ತಗೊಳಿಸುವುದು ನನಗೆ ಅನಿವಾರ್ಯವಾಗ್ತದೆ. ನೀಲಧ್ವಜ, ಆ ಸನ್ನಿವೇಶದಲ್ಲಿ ಅಡ್ಡ ಬಂದ ಯಾರೇ ಆದರೂ ಅರ್ಜುನ, ಮಗನನ್ನು ಕೊಂದದಕ್ಕೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಿದ್ರೆ ನೀನು ಮಾಡಿಕೊಳ್ಳಬೇಕಿತ್ತು. ಯಾಕೆ? ನಿನಗೆ ಜನವಂತ ಚಕ್ರವ್ಯೂಹ ಭೇದಿಸ್ಲಿಕ್ಕೆ ಬರಬೇಕು ಅಂತ ನಿನಗೆ ಗೊತ್ತಿಲ್ವಾ? ಏನು ಅಂತ? ನಿನ್ನ ಪಕ್ಷದಲ್ಲಿ ನೀನು ಬಿಟ್ಟರೆ ಜನ ಇಲ್ಲ ಅಂತ. ಹೌದು, ಆದ್ರೂ ಹೋಗ್ಲಿಲ್ವಾ ಸಂಸಪ್ತಕರ ಬಳಿಗೆ? ಹೌದು, ಅದಕ್ಕೆ ಕಾರಣವೂ ಗೊತ್ತಿಲ್ವ? ಏನ್ ಕಾರಣ? ಗೊತ್ತಿರುವುದಾ? ಏನ್ ಕಾರಣ? ಯಾಕೆ ಅಲ್ಲಿಗೆ ಹೋಗಬೇಕು? ಯಾಕೆ ಅಲ್ಲಿಗೆ ಹೋದೆ? ಮೊದಲಿನಿಂದ ಕರೆ ಬಂತು ಅಲ್ಲಿಗೆ ಹೋಗಬೇಕು ಅಂತ. ಹೌದಾ? ನಮ್ಮದೆಲ್ಲ ಕ್ರಮ ಹಾಗೆ, ಮೊದಲಿಗೆ ಒಪ್ಪಿ ಕರೆ ಬಂದಿದೆ ಅಲ್ಲಿಗೆ ಹೋಗು. ನಿನಗೊಂದು ಅನಿವಾರ್ಯ, ಮತ್ತೊಂದು ಹೆಚ್ಚಿನದ್ದು ಬಂತು ಅನ್ನುವುದಕ್ಕಾಗಿ ಮೊದಲನದ್ದನ್ನು ಬಿಟ್ಟು ಅಲ್ಲಿಗೆ ಹೋಗ್ಲಿಕ್ಕೆ ನಿನಗೊಂದು ಅನಿವಾರ್ಯ ಸಂಘಟಿಸಿತು. ನಿನಗೊಂದು ಅನಿವಾರ್ಯ ಸಂಘಟಿಸಿತು, ನಮಗೂ ಹಾಗೆ ಒಂದು ಅನಿವಾರ್ಯ ಸಂಘಟಿಸಿದ ನಿನಗೆ ಬೇರೆ ಹೇಳಿಕೆ ಅದನ್ನು ಸಾಂಸಾರಿಕವಾದದ್ದನ್ನು ನಿನ್ನಲ್ಲಿ ಹೇಳಬೇಕಾದಿಲ್ಲ ನನಗೆ. ನಿನಗೆ ಲೋಕದಲ್ಲಿ ಹೇಳಲಿಕ್ಕೆ ಆಗ್ತದೆ, ನಮ್ಮಲ್ಲಿ ಊರಿಲಿ ಹೇಳಲಿಕ್ಕೆ ಆಗುದಿಲ್ಲ ಅಂತ ಒಂದು ಬಂಧನ ಬಂದಿದೆ ನಮಗೆ. ಕೆಲವು ಸಲ ಏನಾಗ್ತದೆ ಗೊತ್ತುಂಟು, ಏನು? ನಮ್ಮದೆಲ್ಲ ನಾವೇ ಲೋಕದಲ್ಲಿ ಹೇಳಿಕೊಂಡು ಬರ್ತೇವೆ. ನೀವು ಹೇಳುವುದಿಲ್ಲ ಅಂತ ಕುಳಿತರೆ ಊರಿನವರಿಗೆ ತನ್ನಿಂದ ತಾನೇ ಗೊತ್ತಾಗ್ತದೆ. ಇನ್ನು ಹೇಗೆಲ್ಲ ಹೊರಗೆ ಬರ್ತದೆ ಅಂತ ಯಾರಿಗೆ ಗೊತ್ತು? ಅಲ್ಲ, ಹೊರಗೆ ಬರುವ ಕಾಲದಲ್ಲಿ ನಾವು ಎಷ್ಟು ಮುಚ್ಚಿಟ್ಟು ಹೊರಗೆ ಬರ್ತದೆ, ಅದಲ್ಲ ವಿಷಯ. ಹಾಗೆಂದು ಹೊರಗೆ ಬರುವಂತೆ ಚರಿತ್ರೆಯನ್ನು ಹೊಂದಿರುವ ನೀವೇ ಎಡವಿ ಬೀಳ್ತೀರಂತೆ. ನಾವು ಎಡವಿ ಬಿದ್ದದ್ದು ದೊಡ್ಡ ವಿಷಯ ಅಲ್ಲ. ಈಗ ನಿನಗೆ ಸಮಾಧಾನ ಅದು. ಒಂದು ಸಲ ನಮ್ಮನ್ನು ಆದರ್ಶ ಅಲ್ಲ ಅಂತ ಹೇಳುತ್ತೆ, ಮತ್ತೊಂದು ಸಲ ನೀವೇ ನಮಗೆ ಆದರ್ಶ, ನೀವೇ ದೊಡ್ಡವರು ತಪ್ಪು ಮಾಡಿದ್ದೀರಾ, ಮತ್ತೆ ನಾವು ಸಣ್ಣವರು ತಪ್ಪು ಮಾಡಿದ್ರೇನು ಅಂತ. ಆದರ್ಶ ಅಂತ ಹೇಳಿದೆ ನಾನು. ಅಲ್ಲ, ಆದರ್ಶ ಅಂತ ಹೇಳಿದ್ದಲ್ಲ, ತಪ್ಪನ್ನು ಸಮರ್ಥಿಸಲಿಕ್ಕೆ ನಮ್ಮನ್ನು ದೊಡ್ಡವರು ಅಂತ ಅಲ್ಲ, ಆದರ್ಶ ಅಂತ ಹೇಳಿದ್ದಲ್ಲ, ಒಂದು ಸಮಾಧಾನ ಪಟ್ಟುಕೊಳ್ಳುವ ಕ್ರಮ ಅಂತ ಉಂಟು. ನಮಗೆ 3 ಹೊತ್ತು ಗಂಜಿ ಇಲ್ಲ, 2 ಹೊತ್ತಿರುವುದು. ಆ ಕಡೆ ಅವನಿಗೆ ಒಂದೇ ಹೊತ್ತಿರುವುದು ಅಂತ ಹೇಳುವಾಗ ನಮಗೊಂದು ಸಮಾಧಾನ ಆಗಲಿಕ್ಕೆ ಉಂಟು. ಅವನಿಗಿಂತ ನಾನಾದೀತು ಅಂತ ಇಷ್ಟೆಲ್ಲ ಹಿನ್ನೆಲೆಯಲ್ಲಿ ಬೆಂಬಲ ಇದ್ದು ನೀವು ಆಗಾಗ ಕೆಸರಿಗೆ ಬೀಳ್ತೀರಿ ಅಂತ ನಾವು ಯಾವಾಗಲಾದ್ರೂ ಒಮ್ಮೆ ಧೂಳು ಅಂಟಿಸಿಕೊಂಡ ದೊಡ್ಡ ವಿಷಯ ಅಂತ ನಮಗೆ ಹಾಗೆ ಅನ್ನಿಸುವುದಲ್ಲ. ನಾವು 3 ಹೊತ್ತು ಉಣ್ಣುತ್ತಾ ಇರುವಾಗ ನೆರೆಮನೆಯನ್ನು ಒಂದೇ ಹೊತ್ತು ಉಣ್ಣುತ್ತಾನೆ ಅನ್ನುವುದನ್ನು ತಿಳಿದಾಗ ನಮಗಾಗುವುದೇನು ಗೊತ್ತುಂಟ? ಅಯ್ಯೋ, ಅವ ಒಂದೇ ಹೊತ್ತಾಯ್ತಲ್ಲ, ಅವನಿಗೆ ಇನ್ನೊಂದು ಹೊತ್ತು ಸಿಗುವಾಗ ಆಗಲಿ ಅಂತ. ಅದು ಹೇಳ್ತೀನಿ ನೀನು.
ಕೆಲವೊಮ್ಮೆ ಎಲ್ಲೆಲ್ಲ ಉಣ್ಣುವಾಗ ಬೇರೆಯವರ ಅನ್ನ ತೆಗೆದಿದ್ದೀರಿ ಅಂತ ನಮಗೆಲ್ಲ ಗೊತ್ತುಂಟು. ಎಲ್ಲಿ ಎಲ್ಲಿ ಎಲ್ಲಿ? ಅಲ್ಲಲ್ಲ ಅರಗಿನಾಲಯದಿಂದ ತಪ್ಪಿಸಿಕೊಳ್ಳುವಾಗ ಏನು ಪಾಪ ಮಾಡದ ಅಮಾಯಕರ 5 ಜೀವಗಳನ್ನು ತೆಗೆದು ನೀವು ಬದುಕಿಕೊಳ್ಳುವುದಕ್ಕೆಲ್ಲ ನೋಡಿದ್ದೀರಿ. ಹೇಳಿದ್ರೆ ವಿಷಯ ಉದ್ದಾಗ್ತದೆ. ನಾವು ಗೊತ್ತಿಲ್ಲದೆ ಇರುವ ಕಥೆ ಅಲ್ಲ ಅದು. ಅಲ್ಲ, ನಾವು ಬದುಕಲಿಕ್ಕೆ ಬೇಕಾಗಿ ಮತ್ತೊಬ್ಬರನ್ನು ತುಳಿದದ್ದು ಪಾಂಡವರಲ್ಲಿ ಉಂಟು. ಅಲ್ಲ, ಆದ್ರೆ ಒಂದುಂಟು. ಏನು? ಅಲ್ಲೀಗ ತುಳಿದು ಬಂದಂತಹ ಧರ್ಮರಾಯನೇ ಅಲ್ಲೋ ಇವತ್ತಿಗೂ ಅಶ್ವಮೇಧಕ್ಕೆ ದೀಕ್ಷಾಬದ್ಧನಾದ. ಇರ್ಲಿ, ಅವನಿಗೆ ಅಲ್ಲಿ ಅಶ್ವಮೇಧ ಮಾಡಬೇಕು ಅಂತ ಕಾಣಲಿಲ್ಲ, ಒಂದು ಶಂಕೆಯೇ ಬರಲಿಲ್ಲ. ಅಥವಾ ಭಗವದ್ ಅನುಗ್ರಹಕ್ಕಿಂತ ನಾವು ಹೊರತು ಆಗಲಿಲ್ಲ. ನಾವು ಅರಗಿನಾಲಯದಿಂದ ಹೊರಟು ಹೋದ ಮೇಲೆ ಕೃಷ್ಣ ನಮ್ಮನ್ನು ಹುಡುಕಿಕೊಂಡು ಬಂದದ್ದು. ಏನು ಅಧರ್ಮಿಗಳ ಮನೆಗೆ ಹೋಗುವ ಕೃಷ್ಣ ಅಂತ ಹೇಳ್ತೀಯ ನೀನು? ಇಲ್ಲ. ಮತ್ತೆ ಅಲ್ಲ, ಈಗ ಅಧರ್ಮಿಗಳ ಮನೆಗೆ ಹೋದದ್ದು ಅಂತ ಹೇಳಿದ್ದಲ್ಲ ನಾನು. ತಪ್ಪು ಮಾಡಲಿಲ್ಲ ಅಂತಲೂ ಹೇಳಿದ್ದು ಅಲ್ಲ. ತಪ್ಪು ಮಾಡಿದವರ ಬಳಿಯಲ್ಲಿ ದೇವರೇ ಇರುವುದಿಲ್ಲ ಅಂತಲ್ಲ. ಅವರು 100ರಲ್ಲಿ 90 ಸರಿ ಮಾಡಿದ್ದಾರೆ, 10 ತಪ್ಪಿರ್ತದೆ. ಈಗ ವರ್ತಮಾನ ಕಾಲದಲ್ಲಿ ಕುರುಡರ ಊರಿನಲ್ಲಿ ಒಕ್ಕಣ್ಣ ನಾಯಕ ಅಂತ ಹೇಳಿದ ಹಾಗೆ ನಿಮ್ಮನ್ನು ಒಪ್ಪಿಕೊಂಡಾಗಿದೆ, ನಿಮ್ಮನ್ನು ಅಪ್ಪಿಕೊಂಡಾಗಿದೆ. ಕೃಷ್ಣನಿಗೆ ಕಂಡ ಅತಿ ಹೆಚ್ಚಿನ ಧರ್ಮಾತ್ಮರಾಗಿ ನೀವು ಕಂಡದ್ದು. ನಿಮ್ಮಲ್ಲೇ ಲೋಪ ನೀನು ಯೋಚಿಸು. ಸುಭದ್ರೆಯನ್ನು ನಿನಗೆ ಮದುವೆ ಮಾಡಿಸಿ ಆ ದಾಂಪತ್ಯದ ಫಲವಾಗಿ ಅಭಿಮನ್ಯು ಸಾಯುವಾಗಲೂ ಅವ ಸುಮ್ಮನಿದ್ದ, ಅವ ಉಳಿಸಲಿಲ್ಲ. ಅವ ಸಂಕಲ್ಪ ಮಾಡಿದ್ರೆ ಗುರುಪುತ್ರನನ್ನು ಬದುಕಿಸಿದವ ಸಂಕಲ್ಪ ಮಾಡ್ತಿದ್ರೆ ಉಳಿಸಬಹುದಿತ್ತು. ಉಳಿಸಲಿಲ್ಲ ಎಂದಾದ್ರೆ ಬಹುಶಃ ಅಶ್ವಮೇಧಕ್ಕೆ ಅವ ಅನುಮೋದನೆ ಕೊಟ್ಟದ್ದೇ. ಅದಕ್ಕೆ ನೀನು ಕೆಲವು ಜನರಲ್ಲಿ ಪೆಟ್ಟು ತಿನ್ನಬೇಕು ಅಂತ ಅವನಿಗೂ ಇರಬೇಕು. ಅಲ್ಲ, ಇದ್ರೂ ಇದ್ದಿತ್ತು. ಕೆಲವು ಜನರಿಗೆಲ್ಲ ಪೆಟ್ಟು ತಿನ್ನಬೇಕು ಅಂತ ಇರಬೇಕು ಕೃಷ್ಣನ ಮನಸ್ಸಿನಲ್ಲಿ. ಅದಕ್ಕಾಗಿ ಅಶ್ವಮೇಧಕ್ಕೆ ನಾಯಕನನ್ನಾಗಿ ನನ್ನನ್ನೇ ಕಳುಹಿ ಕೊಡುವುದಕ್ಕೆ ಮುಂದಾದದ್ದು. ಬಹುಶಃ ಅದರಲ್ಲಿ ಈಗ ಅಲ್ವಾ, ನೀನು ಪೆಟ್ಟು ತಿನ್ನದೇ ಅಲ್ಲ, ನಿನಗೆ ಪೆಟ್ಟು ಕೊಟ್ಟೇ ನಾನು ಪೆಟ್ಟು ಕೊಡುವುದಕ್ಕೆ ನಾನು ಇರುವುದು ಎನ್ನುವ ಭಾವ ಬಂದೆ. ಆಗಾಗ ನೀನು ಕುಸಿದು ಬೀಳುದು. ಭಾವ ಬಂದದ್ದು ಮಾತ್ರ ಅಲ್ಲ, ಮತ್ತೆ ಇನ್ನು ಮುಂದೆ ಉಳಿಸ್ತೇನೆ ನಿನಗೂ 2 ಸೋತವರ ಬಗ್ಗೆ ಮಾತಾಡಬಾರ್ದು.